ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಡಿಪು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎರ್ನಾಳ್ ಮತ್ತು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಪ್ರಯುಕ್ತ ಇಂದು ಪದವಿ ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸುವ ಪ್ರಯುಕ್ತ ಸೇರಿದ್ದೇವೆ. ಈಗಾಗಲೇ ಅತಿಥಿ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನು ವೇದಿಕೆಗೆ ಕರೆತರಬೇಕಾಗಿ ಜಮಿಯತುಲ್ ಫಲಾಹ್ ಉಳ್ಳಾಲ ಘಟಕದ ಅಧ್ಯಕ್ಷರಾದಂತಹ ಶ್ರೀ ಅಬ್ದುಲ್ ನಾಸಿರ್ ಕೆಕೆ ಇವರನ್ನು ಕೇಳಿಕೊಳ್ತೇನೆ. ಇಲ್ಲಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಶಾಹುಲ್ ಹಮೀದ್ ಕೆಕೆ, ಅಧ್ಯಕ್ಷರು ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಶಾಂತ್ ರಾಜೇವ್ ಸರ್, ಚಂದ್ರಹಾಸ್ ಕರ್ಕೇರ ಸರ್, ಶ್ರೀ ಇಬ್ರಾಹಿಂ ನಡಪದವು, ಹಾಗೆಯೇ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಪರಮೇಶ್ವರಿ HR, ಫ್ರಾನ್ಸಿಸ್ ಲ್ಯಾನ್ಸಿ ಮ್ಯಾನೇಜರ್ಸ್ HM ಸರ್ಕಾರಿ ಪ್ರೌಢಶಾಲೆ ಮುಡಿಪು, ಅನ್ಸಾರ್ ಇನೋಲಿ ಪತ್ರಕರ್ತರು, ಹಾಗೆ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಶೀನಾ ಶೆಟ್ಟಿ ಸ್ವಚ್ಛತಾ ರಾಯಭಾರಿಗಳು, ಶ್ರೀ ಕೃಷ್ಣಮೂಲ್ಯ ನಿರ್ದೇಶಕರು ಜನಶಿಕ್ಷಣ ಟ್ರಸ್ಟ್ ಮುಡಿಪು, ಹಾಗೂ ಶ್ರೀಮತಿ ಲಿಡಿಯಾ ಲೋಬೋ ಆಡಳಿತಾಧಿಕಾರಿ ಲೀಡ್ ಇಂಟಿಗ್ರೇಟೆಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಜಾಜ್ ಇವರೆಲ್ಲರನ್ನು ವೇದಿಕೆಗೆ ಕರೆತರಬೇಕಾಗಿ ಅಧ್ಯಕ್ಷರಾದಂತಹ ಶ್ರೀ ಅಬ್ದುಲ್ ನಾಸಿರ್ ಕೆಕೆ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದು ಆ ಒಂದು ನಿಟ್ಟಿನಲ್ಲಿ ಸಂಸ್ಥೆಯು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರು, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಅತಿಥಿ ಗಣ್ಯರು, ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸಂಸ್ಥೆಯ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ನಡೆದಿರುವಂತಹ ಎಲ್ಲರನ್ನು ಸ್ವಾಗತಿಸಬೇಕೆಂದು ಜಮಿಯತುಲ್ ಫಲಾಹ್ ಉಳ್ಳಾಲ ಘಟಕದ ಕಾರ್ಯದರ್ಶಿಗಳಾದಂತಹ ಹಾಜಿ ಇಬ್ರಾಹಿಂ ಕೋಡಿಜಾಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಮತ್ತು ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಅಬ್ದುಲ್ ಶಾಹುಲ್ ಹಮೀದ್ ಕೆಕೆ ಅವರು ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಪ್ರಶಾಂತ್ ರಾಜವರು ಭಾಗವಹಿಸಬೇಕಿದ್ದು ಅವರು ಭಾಗವಹಿಸಲಿಕ್ಕೆ ವಿಳಂಬವಾಗುತ್ತೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶರಾಗಿರ್ತಕ್ಕಂಥ ಸನ್ಮಾನ್ಯ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಚಂದ್ರಹಾಸ್ ಕರ್ಕೇರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸರ್ಕಾರಿ ಪ್ರೌಢಶಾಲೆಯ ಕಾರ್ಯಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಬ್ರಾಹಿಂ ನಡುಪದವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿ ಕಾಲೇಜಿನ ಪ್ರಿನ್ಸಿಪಾಲರು ನಮ್ಮೆಲ್ಲರ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಬೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲರು ನಮ್ಮೆಲ್ಲರ ಆತ್ಮೀಯ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಪರಮೇಶ್ವರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಫ್ರಾನ್ಸಿಸ್ ಲ್ಯಾನ್ಸಿ ಮ್ಯಾನೇಜರ್ಸ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿ ಅವರ ಪರವಾಗಿ ದೈಹಿಕ ಶಿಕ್ಷಣ ನೈಮಾನ್ ಅವರು ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತ ಮಾಡಿ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಇನೋಲಿ ಅನ್ಸಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತ ಹಾಗೆಯೇ ಸ್ವಚ್ಛತಾ ರಾಯಭಾರಿಯಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಸನ್ಮಾನ್ಯ ಶೀನಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಮೂಲ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತ ನಮ್ಮ ಸಂಯೋಜನಾಧಿಕಾರಿ ಶ್ರೀಮತಿ ಶೋಭಾಮಣಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿ ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಮತಿ ಲಿಡಿಯಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಹಿಮಂತ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ KMP ಮಂಜುನಾಥಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ
ಈ ಕಾರ್ಯಕ್ರಮ ಬಹಳ ಪ್ರಾಮುಖ್ಯವಾದ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಸ್ವಚ್ಛತೆ ಎನ್ನುವುದು ಎಲ್ಲ ಧರ್ಮಗಳು ಒತ್ತು ನೀಡುವ ಒಂದು ಕಾರ್ಯಕ್ರಮ. ಸ್ವಚ್ಛತೆಗೆ ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಬಹಳ ಒತ್ತನ್ನು ನೀಡುತ್ತದೆ ಮತ್ತು ಅದು ಅತ್ಯವಶ್ಯಕ ಕೂಡ ಆಗಿರುತ್ತದೆ. ಈ ಬಗ್ಗೆ ನಾವು ಯಶಸ್ವಿಯನ್ನು ಕಾಣಬೇಕಿದ್ದರೆ ಅದಕ್ಕೆ ಪ್ರಮುಖ ಪಾತ್ರ ವಹಿಸುವವರು ಶಿಕ್ಷಕ ವೃಂದ, ರಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ತಿಳಿ ಹೇಳಬೇಕಾದಂಥ ದೊಡ್ಡ ಜವಾಬ್ದಾರಿ ನಮ್ಮ ಎಲ್ಲರದ್ದು ಆಗಿದೆ ಎಂಬುದನ್ನು ಮನಗಂಡು ಇವತ್ತು ಜಮಿಯತುಲ್ ಫಲಾಹ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆದ್ದರಿಂದ ಇದರ ಪ್ರಯೋಜನ ಪಡೆಯುವುದು ಬಹಳ ಸೂಕ್ತವಾಗಿದೆ ಮತ್ತು ಅದಕ್ಕೆ ಅನುಗುಣವಾಗಿ ನಡೆಯಬೇಕಾದ್ದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಎಷ್ಟೋ ಯುವಕ ಯುವತಿಯರು ಅಡ್ಡದಾರಿಯನ್ನು ಹಿಡಿದದನ್ನು ನಾವು ಗುರುತಿಸಿದ್ದೇವೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಿದ್ದರೆ ವಿದ್ಯಾರ್ಥಿ ದೆಸೆಯಲ್ಲಿಯೇ ಇದಕ್ಕೆ ಜಾಗೃತಿಯನ್ನು ಮೂಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ. ಆದ್ದರಿಂದ ನೀವು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ನೀವು ಇಲ್ಲಿ ಭಾಗವಹಿಸಿದ್ದೀರಿ. ಎಲ್ಲರಿಗೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದರೆ 18 ವರ್ಷದ ಪ್ರಾಯದಲ್ಲಿ ಯಾವ ವಿದ್ಯಾರ್ಥಿನಿಯರು ಸರಿದಾರಿಯಲ್ಲಿ ತಮ್ಮ ಜೀವನವನ್ನು ಮಾಡುತ್ತಾರೋ ಅವರು ಈ ಲೋಕದಲ್ಲಿ ಮತ್ತು ಅವರ ಕಾರ್ಯಕ್ಷೇತ್ರದಲ್ಲಿ ಯಶಸ್ವಿಯಾಗುತ್ತದೆ ಎಂಬುದನ್ನು ನಾವೆಲ್ಲ ಅರಿತುಕೊಂಡು ಅದಕ್ಕೆ ಪೂರಕವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ. ನಮ್ಮೊಂದಿಗೆ ಮುಖ್ಯೋಪಾಧ್ಯಾಯರು, ಉಪಾಧ್ಯಾಯಿನಿಯರು ಎಲ್ಲರೂ ಇದ್ದಾರೆ. ಆದ್ದರಿಂದ ಅವರ ಮಾತುಗಳನ್ನು ನೀವು ಕೇಳುವುದು ಮಾತ್ರ ಅಲ್ಲ, ಅವರ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ನಿಮಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಿಂದ ಪ್ರಯೋಜನವಾಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಜಮಿಯತುಲ್ ಫಲಾಹ್ ಘಟಕದ ಉಪಾಧ್ಯಕ್ಷರಾದಂಥ ಶ್ರೀ KMK ಮಂಜನಾಡಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜಮಿಯತುಲ್ ಫಲಾಹ್ ಉಳ್ಳಾಳ ಘಟಕದ ವತಿಯಿಂದ ಹಮ್ಮಿಕೊಂಡಿರುವಂಥ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಮತ್ತು ಸ್ವಚ್ಛತಾ ಆಂದೋಲನದ ಬಗ್ಗೆ ಜಾಗೃತಿ ಅಭಿಯಾನದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಜಮಿಯತುಲ್ ಫಲಾಹ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಈ ವಿದ್ಯಾಸಂಸ್ಥೆಗಳ ಸಹೋದ್ಯೋಗಿಗಳೇ, ಇವತ್ತು ಜಮಿಯತುಲ್ ಫಲಾಹ್ ಎಂಬಂಥ ಒಂದು ಸಂಸ್ಥೆಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿದೆ. ಇದು ಬಹುಶಃ ಜಿಲ್ಲೆಯಾದ್ಯಂತ ಉಭಯ ಜಿಲ್ಲೆಗಳಲ್ಲಿ 1987ನೇ ಇಸವಿಯಲ್ಲಿ 2 ಜಿಲ್ಲೆಗಳನ್ನು ಕೇಂದ್ರೀಕರಿಸಿಕೊಂಡು ಮಂಗಳೂರಿನಲ್ಲಿ ಜಮಿಯತುಲ್ ಫಲಾಹ್ ವಿದ್ಯಾಸಂಸ್ಥೆಯು ಪ್ರಾರಂಭವಾಯಿತು. ಸಂಘ ಸಂಸ್ಥೆಗಳು ಬಹಳಷ್ಟು ಹುಟ್ಟಿಕೊಳ್ಳುತ್ತೆ, ಬೆಳೆಯುತ್ತದೆ, ಕೆಲವೊಮ್ಮೆ ಕಣ್ಮರೆಯಾಗುತ್ತೆ. ಆದರೆ ಜಮಿಯತುಲ್ ಫಲಾಹ್ ಎಂಬಂಥ ಈ ಸಂಸ್ಥೆಯು ಹುಟ್ಟಿಕೊಂಡಂಥ ಒಂದು ಉದ್ದೇಶ ಉದ್ದೇಶ ಪುಸ್ತಕಗಳನ್ನು ಒದಗಿಸುವುದು, ಅದೇ ರೀತಿಯಲ್ಲಿ ಇವರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಉನ್ನತ ಶಿಕ್ಷಣಕ್ಕೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಗಿರಬಹುದು, ಇಂಜಿನಿಯರ್ ಆಗಿರಬಹುದು ಅಥವಾ ಇತರ ವೃತ್ತಿಪರ ಕೋರ್ಸ್ಗಳಿಗೆ ಯಾವ ವಿದ್ಯಾರ್ಥಿಗಳು ಹೋಗ್ತಾರೆ ಅವರ ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ಬೇಕಾದಂತ ಎಲ್ಲ ಸಹಾಯ ಸಹಕಾರವನ್ನ ಜಮಿಯತುಲ್ ಫಲಾಹ್ ಸಂಸ್ಥೆ ಮಾಡ್ತಾ ಬಂದಿದೆ. ಆ ಮಾಡುವುದರೊಟ್ಟಿಗೆ ಸ್ವಲ್ಪ ವಿಸ್ತೃತವಾಗಿ ಸಮಾಜದಲ್ಲಿ ಆರೋಗ್ಯ
ಈ ಸಂದರ್ಭದಲ್ಲಿ ನಮ್ಮ ಜಮೀಯತುಲ್ ಜಿಲ್ಲಾ ಸಂಸ್ಥೆಯು ವಿವಿಧ ಆಸ್ಪತ್ರೆಗಳಲ್ಲಿ ಮಾದರ್ಸ್ ಮದರ್ಸ್ ಆಸ್ಪತ್ರೆ ಇರ್ಬೋದು, ಕಣಚೂರು ಆಸ್ಪತ್ರೆ ಇರ್ಬೋದು, ಇತರ ಆಸ್ಪತ್ರೆಗಳಲ್ಲಿ ಬಡವರಿಗಾಗಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಮಾಡುವಂತ ಒಂದು ಸುದೀರ್ಘವಾದಂತಹ ಯೋಜನೆಯನ್ನ ನಮ್ಮ ಜಿಲ್ಲಾ ಸಂಸ್ಥೆ ಹಮ್ಮಿಕೊಂಡಿದೆ. ಪ್ರತಿ ವರ್ಷದಲ್ಲಿ ಒಂದೊಂದು ಸಾಮಾಜಿಕವಾದಂತಹ ಒಂದೊಂದು ಉತ್ತಮವಾದಂತಹ ಕೆಲಸವನ್ನ ಸರ್ಕಾರ ಮಾಡುವಂತ ಕೆಲಸವನ್ನ ಸಾಂಘಿಕವಾಗಿ ಜಮಿಯತುಲ್ ಫಲಾಹ್ ಸಂಸ್ಥೆ ಮಾಡುತ್ತಾ ಬಂದಿದೆ. ಅದರಲ್ಲಿ ಈ ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೊಸ ತಾಲೂಕು ಉದಯವಾದವರಿಗೆಲ್ಲ ಗೊತ್ತು, ಕಳೆದ 2 ವರ್ಷಗಳಿಂದ ಆಚರಿಸ್ತಾ ಇದೆ, ಉಳ್ಳಾಳ ತಾಲೂಕು ಅಂತ. ಈ ಉಳ್ಳಾಳ ತಾಲೂಕಿಗೆ ಈ ವರ್ಷ ಅಸ್ತಿತ್ವವನ್ನು ಜಿಲ್ಲಾ ಸಂಸ್ಥೆಯವರು ಕೊಟ್ಟಿದ್ದಾರೆ. ನೀವು ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಉಡುಪಿ ತಾಲೂಕು ಬಂಟ್ವಾಳ ತಾಲೂಕಿಗೆ ಸೇರಿ ಇಡೀ ಮಂಗಳೂರು ದೊಡ್ಡದಾಗಿರುವ ತಾಲೂಕಿಗೆ. ಈಗ ಬಂಟ್ವಾಳ ಮತ್ತು ಮಂಗಳೂರಿನ ಕೆಲವು ತಾಲೂಕುಗಳನ್ನು ಸೇರಿಕೊಂಡು ಗ್ರಾಮಗಳನ್ನು ಸೇರಿಸಿ ಒಂದು 22 ಗ್ರಾಮಗಳ ಬಹುಶಃ ಒಂದು ಸಮ್ಮೇಳನದಿಂದ ಉಳ್ಳಾಳ ತಾಲೂಕಾಗಿದೆ. ಈ ಉಳ್ಳಾಳ ತಾಲೂಕಿಗೆ ನಮ್ಮ ಜಿಲ್ಲೆಯಿಂದ ಸಮರ್ಥರಾದಂತಹ ಒಬ್ಬ ಅಧ್ಯಕ್ಷರನ್ನ ಜಿಲ್ಲಾಧ್ಯಕ್ಷರಾದಂತ ಹಾಜಿ ಶಾಹುಲ್ ಅಮೀರ್ ಅವರು ನೇಮಕ ಮಾಡಿದ್ದಾರೆ. ಅದು ಯಾರು ಅಲ್ಲ, ನಮ್ಮ ಈ ಪರಿಸರದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ರಂಗದಲ್ಲಿ ಮತ್ತು ಶೈಕ್ಷಣಿಕವಾಗಿ ಎಲ್ಲರೊಟ್ಟಿಗೆ ಬೆರೆಯುತ್ತಿರುವಂತಹ ಅಬ್ದುಲ್ ನಾಸಿರ್ ಜೇಟಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅಧ್ಯಕ್ಷರನ್ನಾಗಿ ಮಾಡಿದಂತ ಜಿಲ್ಲಾ ಸಮಿತಿ ಅಧ್ಯಕ್ಷರಿದ್ದಾರೆ ಹಾಗೆ ಶಾಹುಲ್ ಅಮೀರ್ ಅವರು. ಅವರಿಗೆ ನಾನು ಉಳ್ಳಾಲ ತಾಲೂಕಿನ ಪರವಾಗಿ ಮೊದಲನೇದಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಾಸೀರ್ ಅವರು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಕೂಡಲೇ ಅವರಿಗೆ ಬಹುಶಃ ಎಡಗಲಲ್ಲಿ ಇಬ್ಬರು ಸಿಕ್ಕಿಕೊಂಡವರು ಯಾರು ಹೇಳಿದರೆ ಬಹುಶಃ ನನ್ನ ಆತ್ಮೀಯ ಮಿತ್ರ ಶೀಲ ಶೆಟ್ಟಿ ಮತ್ತು ಕೃಷ್ಣ ಪೂಜಾರಿ ಸಿಕ್ಕಿಕೊಂಡವರನ್ನು ಬಿಡಲಿಲ್ಲ. ಸೆಕ್ರೆಟರಿಗಳು ಎಲ್ಲಿ ಸ್ವಲ್ಪ ಕಾರ್ಯಚಟುವಟಿಕೆಯಿಂದ ಕಾರ್ಯಪ್ರವರ್ತರಾಗ್ತದೆ ಅಲ್ಲಿಗೆ ಅವರಿಬ್ಬರು ಯಾವಾಗಲೂ ಹಾಜರಿದ್ದಾರೆ. ನಮಗೆ ಚಿರಪರಿಚಿತರು ಯಾಕೆ ಹೇಳಿದ್ರೆ ಅವರು ಬೇರೆ ಯಾವುದರ ಬಗ್ಗೆ ಅಲ್ಲ, ಅವರು ರಾಜಕಾರಣಿಗಳ ಬಗ್ಗೆ ಅಲ್ಲ ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಗಳ ಬಗ್ಗೆ ಅವರು ನಮಗೆ ಚಿರಪರಿಚಿತರಲ್ಲ. ನಮಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಗೊತ್ತಿದೆ. ಅವರಲ್ಲಿರುವಂತಹ ಒಂದೇ ಒಂದು ಧ್ಯೇಯ ಏನಂತ ಹೇಳಿದ್ರೆ ನಮ್ಮ ಪರಿಸರವನ್ನು ಶುದ್ಧಿಗೊಳಿಸಬೇಕು, ನಾವು ಸ್ವಚ್ಛತೆಯಿಂದಿರಬೇಕು. ಆ ಸ್ವಚ್ಛತೆಯಿಂದ ಇರುವ ಮೊದಲು ನಾವೆಲ್ಲರೂ ಸ್ವಚ್ಛರಾಗಿರ್ಬೇಕು. ನಾವು ಸ್ವಚ್ಛರಾದರೆ ಮಾತ್ರ ನಮ್ಮ ಪರಿಸರವನ್ನು ಸ್ವಚ್ಛತೆ ಮಾಡಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಶಿಕ್ಷಣವನ್ನು ನೀಡಬೇಕು. ಶಾಲಾ ಕಾಲೇಜುಗಳ ಶಿಕ್ಷಣದಲ್ಲಿ ನೀಡುವಂತಹ ಶಿಕ್ಷಣದ ಜೊತೆಗೆ ಇದು ಸ್ವಲ್ಪ ಕೊಡಬೇಕು ಎಂಬಂತ ದೃಷ್ಟಿಯಿಂದ ಜಮಿಯತುಲ್ ಫಲಾಹ್ ಸಂಸ್ಥೆಯೊಂದಿಗೆ ಕೈ ಜೋಡಿಸಿಕೊಂಡು ನಾಸೀರ್ ಅವರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮ, ಬಹುಶಃ ನಮ್ಮ ಹಲವು ಕಾರ್ಯಕ್ರಮಗಳು ಅವರ ಅಧ್ಯಕ್ಷರಾಗಿ ಕೆಲವೇ ದಿನಗಳಲ್ಲಿ ಜನಪರ ಕಾರ್ಯಕ್ರಮಗಳಂತೇಳಿದರೆ ನಾವು ಯಾರಿಗೂ ಅಕ್ಕಿ ವಿತರಣೆ ಮಾಡಲಿಕ್ಕೆ ಹೋಗಲಿಲ್ಲ, ಪುಸ್ತಕ ವಿತರಣೆ ಮಾಡಲಿಕ್ಕೆ ಹೋಗಲಿಲ್ಲ. ಅವರು ಮಾಡಿದಂತಹ ಒಂದು ಮಹತ್ತರವಾದಂತಹ ಕಾರ್ಯ ಹೇಳಿದ್ರೆ ನಮ್ಮ ಪರಿಸರವನ್ನು ಸ್ವಚ್ಛ ಮಾಡುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಇಳಿದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಈ ಮುಂದೆ ಹಾಗೆ ಸಂಗೀತದಲ್ಲಿ ಪ್ರೌಢಶಾಲೆ ಉಳ್ಳಾಲ ಇದರ ಮುಖ್ಯೋಪಾಧ್ಯಾಯರು ಸಹ ಧನ್ಯವಾದಗಳು ತಮ್ಮ ರಾಸಾಯನಿಕರಿಗೆ. ಈಗ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ಇದನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜಮಿಯತುಲ್ ಫಲಾಹ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಶಾಹುಲ್ ಅಮೀರ್ ಸರ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾರೆ. ಈ ಶುಭ ದಿನದ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಬಹಳ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಬೆಳಕಾಗಬಹುದು ಅಂತ ನಾನು ಭಾವಿಸ್ತಾ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಸಂಸ್ಥೆಯ ಬಗ್ಗೆ ಮಂಜನಾಡಿ KMK ಮಂಜನಾಡಿ ಅವರು ವಿವರವಾಗಿ ತಿಳಿಸಿದರು. ಜಮಿಯತುಲ್ ಫಲಾಹ್ ಒಂದು ಹೆಸರನ್ನು ಕೇಳುವಾಗ ಒಂದು ವಿಶೇಷತೆ ಇದೆ. ಕೆಲವರಿಗೆ ಅದು ಒಂದು ಅರಬಿಕ್ನ ಹೆಸರು. ಅದರ ಅರ್ಥ ವಿಜಯಗಳ ಒಕ್ಕೂಟ ಅಂತ, ಅಂದರೆ ಗೆಲುವಿನ ಒಂದು ಒಕ್ಕೂಟ ಅಂತ ಹೇಳುವ ನಿಟ್ಟಿನಲ್ಲಿ 1980ರಲ್ಲಿ ಸೌದಿಯಲ್ಲಿದ್ದಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ನಮ್ಮ ಸಹೋದರರೆಲ್ಲ ಸೇರಿಕೊಂಡು ನಮ್ಮ ಮುಂದಿನ ಭವಿಷ್ಯತ್ತಿಗೆ ವಿದ್ಯಾರ್ಥಿ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಸಹಾಯ ಮಾಡಲಿಕ್ಕೆ ಮಾಡಿಕೊಂಡಂತ ಒಂದು ಸಂಘಟನೆ. ಆದ ಕಾರಣ ಇದನ್ನು ಅವತ್ತು ಅರಬಿಕ್ನಲ್ಲಿ ಹೆಸರಿದ್ದ ಕಾರಣ ಆ ಹೆಸರನ್ನೇ ಕಂಟಿನ್ಯೂ ಮಾಡಲಾಯಿತು. ಆದ ಕಾರಣ ಜಮಿಯತುಲ್ ಫಲಾಹ್ ಏನು ಅಂತ ಕೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗ್ಬೋದು ಹೆಸರು ಕೇಳುವಾಗ. ಅದನ್ನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ನಾನೀಗ ಇಲ್ಲಿ ಕೂತು
ನನ್ನ ಮೊಬೈಲ್ ಹೀಗೆ ಓಪನ್ ಮಾಡುವಾಗ ನನಗೆ ನಿಜಕ್ಕೂ ಫಸ್ಟಿಗೆ ಕಂಡದ್ದು ಮಾದಕ ದ್ರವ್ಯ ಸಾಗಾಣಿಕೆದಾರ ಗಾಂಜಾ ವ್ಯಸನಿಗಳ ಬೇಟೆಗೆ ಇಳಿದಿರುವ ಉಳ್ಳಾಲ ಪೊಲೀಸರ ಶ್ರಮ ನಿಜಕ್ಕೂ ಶ್ಲಾಘನೀಯ ಅಂತ ಒಂದು ಇದು ಬಂತು. ಈಗ ನಾನು ಮೊಬೈಲ್ ಓಪನ್ ಮಾಡ್ತಾ ಇರುವಾಗ ಬಂದಂತ ಒಂದು ಮೆಸೇಜ್, ಮಾದಕ ದ್ರವ್ಯ ಸಾಗಾಣಿಕೆ, ಗಾಂಜಾ ಮಾರಾಟ ಹಾಗೂ ಸೇವಕರಿಗೆ ಹಾವಳಿ ನಮ್ಮ ಜಿಲ್ಲೆಯಲ್ಲಿ ಭಾರೀ ಮಿತಿ ಮೀರಿದೆ. ಇದು ಹಲವು ಸಮಾಜಘಾತುಕ ಕೃತ್ಯದಲ್ಲಿ ತೊಡಗಿಸಿಕೊಳ್ಳುವಂತೆ ಯುವಕರನ್ನು ಪ್ರೇರೇಪಿಸಿದ್ದು ಸಮಾಜಕ್ಕೆ ಕಂಟಕವಾಗಿದೆ. ಗಾಂಜಾ ವ್ಯಾಪಾರಿಗಳನ್ನು ಮಾದಕ ದ್ರವ್ಯ ಸಾಗಾಣಿಕೆ ಮಾಡುವವರನ್ನು ಮೊದಲು ಕಟ್ಟಿ ಹಾಕಬೇಕಾಗಿದೆ. ಇವರ ವ್ಯಾಪಾರಕ್ಕೆ ಕಡಿವಾಣ ಹಾಕದಿದ್ದರೆ ಇದು ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇದೀಗ ಉಳ್ಳಾಲ ಪೊಲೀಸ್ ಅಧಿಕಾರಿ ಎಚ್.ಎನ್. ಬಾಲಕೃಷ್ಣ ಸರ್ ಹಾಗೂ ಇತರ ಪೊಲೀಸ್ ಸಿಬ್ಬಂದಿಗಳು ಇದರ ವಿರುದ್ಧ ಕಾರ್ಯಾಚರಣೆ ಪ್ರಾರಂಭಿಸಿ ಹಲವು ಯುವಕರನ್ನು ಬಂಧಿಸಿದ್ದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಬಹುದು. ಈ ಮೆಸೇಜ್ ನಾನೀಗ ಮೊಬೈಲ್ ನೋಡ್ತಾ ಇರುವಾಗ ನನ್ನ ಒಂದು ಗುಂಪಿನಲ್ಲಿ ಬಂತು. ಅದು ಏನು ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಆ ಮಾದಕ ದ್ರವ್ಯದ ಜಾಗೃತಿಯ ಬಗ್ಗೆ ಮಾತಾಡುವ ಸಭೆಯಲ್ಲಿರುವಾಗಲೇ ಈ ಮೆಸೇಜ್ ಬಂತು. ಅದನ್ನು ನಿಮ್ಮ ಹತ್ರ ಓದಿದೆ. ಮಕ್ಕಳೇ, ಇದು ನಾವು ಹೇಳಿದ್ದೇವೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಲ್ವಾ? ನೀವು ಬಹಳ ಪುಣ್ಯ ಮಾಡಿದ್ದೀರಿ. ಒಂದು ಮಾತಂತೂ ಸತ್ಯವಾಗಿ ಹೇಳ್ತೇನೆ, ಈ ಪುಸ್ತಕ ಹಿಡ್ಕೊಳ್ಳುವಂಥ ಭಾಗ್ಯ ಸಣ್ಣ ಭಾಗ್ಯ ಅಲ್ಲ, ಇದು ಬಹಳ ದೊಡ್ಡ ಭಾಗ್ಯ. ಪುಸ್ತಕ ಹಿಡಿಯುವುದನ್ನು ಯಾವಾಗ ನೀವು ನಿಲ್ಲಿಸ್ತೀರೋ ಆವಾಗ ನೀವು ದೊಡ್ಡ ಸಂಕಷ್ಟಕ್ಕೆ, ದೊಡ್ಡ ನರಕಕ್ಕೆ ನೀವು ತಳ್ಳಲ್ಪಡ್ತೀರಿ. ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೆ ಪುಸ್ತಕ ಹಿಡಿಯುವುದನ್ನು ತಪ್ಪಿಸಬೇಡಿ ಅಂತ ನಾನು ಒಂದು ಮಾತು ನಮ್ಮ ಹತ್ರ ಕಿವಿ ಮಾತಾಗಿ ಹೇಳ್ತಾ ಇರುವಂಥದ್ದು. ಇದು ಸಣ್ಣ ವಿಷಯ. ಈ ಪುಸ್ತಕ ಹಿಡಿಕೊಳ್ಳೋದ ಭಾಗ್ಯ ಎಲ್ರಿಗೂ ಬರುವುದಿಲ್ಲ. ಎಷ್ಟೋ ಜನ ಇದನ್ನು ಕಳ್ಕೊಂಡು ಹೋಗ್ತಾರೆ. ಈ ಪ್ರಾಯ ನಿಮ್ಮ ಪ್ರಾಯವಲ್ಲ, ಇದೊಂದು ಅದ್ಭುತವಾದ ಪ್ರಾಯ. ಎಂತೆಂಥ ಕನಸುಗಳು, ಯೋಚನೆಗಳೆಲ್ಲ ಹುಟ್ಟಿಕೊಳ್ಳುವಂತ ಒಂದು ಅಪೂರ್ವವಾದ ಪ್ರಾಯ. ಈ ಪ್ರಾಯದಲ್ಲಿ ನೀವು ಏನು ಮಾಡಿದರೂ ನಿಮ್ಮನ್ನು ಸಮಾಜ ಶ್ರಮಿಸ್ತಾರೆ. ನೀವು ಉದಾಹರಣೆಗೆ, ನನ್ನ ವಿದ್ಯಾರ್ಥಿಗಳು ಹಿಂದಿನ ಬೆಂಚಲ್ಲಿದ್ದವರು ದಯವಿಟ್ಟು ಹಿಂದೆ ಕೂತವರು ದಯವಿಟ್ಟು ಮಾತಾಡಬೇಡಿ. ಸ್ವಲ್ಪ ಈ ಕಡೆ ಗಮನ ಹರಿಸಿ. ನೀವು ಪರಸ್ಪರ ಮಾತಾಡೋದು ಬೇಡ ದಯವಿಟ್ಟು. ಯಾವ ಸಹ ಪರಸ್ಪರ ಮಾತಾಡೋದು ಬೇಡ. ಒಂದು 10 ನಿಮಿಷ ಈ ಮಾತಿಗಾಗಿ ನಮ್ಮ ಕಿವಿಯನ್ನ ಗಮನವನ್ನು ಸ್ವಲ್ಪ ಈ ಕಡೆ ಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನನಗೆ ಗೊತ್ತಿದೆ, ನಾನು ಯಾಕೆ ಹೇಳ್ತಾ ಇದ್ದೇನೆ, ನೀವೆಲ್ಲ ಭವಿಷ್ಯದಲ್ಲಿ ಏನೇನೋ ಕನಸು ಕಾಣುವಂಥದ್ದು. ಏನೋ ಆಗಬೇಕು, ವೈದ್ಯರಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಶಿಕ್ಷಕಿ ಆಗಬೇಕು, ಸರ್ಕಾರಿ ಉದ್ಯೋಗಕ್ಕೆ ಸೇರಬೇಕು, ಪೊಲೀಸ್ ಅಧಿಕಾರಿ ಆಗಬೇಕು, ಒಳ್ಳೆಯ ಒಬ್ಬ, ಇದನ್ನೆಲ್ಲ ಕನಸು ಕಂಡಂಥವ್ರು ಅಲ್ವಾ? ಯಾರ ಹತ್ರ ಕನಸುಗಳಿಲ್ಲ ಹೇಳಿ? ಎಲ್ಲರೂ ಅಲ್ಲ. ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅಂತ ಆಸೆ ಇದ್ದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ಒಮ್ಮೆ. ಕೆಲವರಿಗೆ ಕೈ ಎತ್ತಲಿಕ್ಕೆ ಗೊತ್ತಿಲ್ಲ ನೋಡಿ, ಯಾಕೆ ಕೈ ಎತ್ತಾ ಇದ್ದಾರೆ? ಆಯ್ತು, ಕೆಳಗೆ ಎಲ್ಲರೂ ಒಂದೊಂದು ಸ್ವಲ್ಪ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಆಗಬೇಕು. ನಾವು ಸತ್ಯ ಹೇಳ್ತೇವೆ, ನಿಮ್ಮ ಎದುರು ನಿಂತವ ಶಿಕ್ಷಕ ನಾನು, ನನ್ನ 2 ಗುರುಗಳು ಯಾರು, ಶ್ರೀನಂದ ಮತ್ತು ಕೃಷ್ಣನ್. ಶ್ರೀನಾಥ್ ಕೃಷ್ಣ ಅಂತ 2 ಹೆಸರು ಒಟ್ಟಿಗೆ ಬರುವುದು. ಸಿಂಗಲ್ ಹೆಸರು. ಈಗ ಕೋಟಿ ಜನ ಅಂತ ಹೇಳಿದ್ರು, ಅದೇ ರೀತಿ ಸೂರ್ಯಚಂದ್ರ ಅಂತ ಹೇಳ್ತೇವೆ. ಹಾಗೆ ಅದೇ ರೀತಿ ಶ್ರೀನಾಥ್ ಕೃಷ್ಣ ಅಂತ 2 ಜಾಯಿಂಟ್ ಅಲ್ಲೇ ಬರುದು, ಅದು ಸಿಂಗಲ್ ಆಗಿ ಬರುವುದಿಲ್ಲ. ಅವರು ಒಬ್ಬರು ವ್ಯಕ್ತಿಯನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗಲೂ ಜಂಟಿಯಾಗಿ ಇರುವಂಥವ್ರು ನನ್ನ ಗುರುಗಳು. ನಾನು MSW ಮಾಡಿದೆ. ನನ್ನ ಹಿರಿಯರಾದಂಥ ನನ್ನ ಶ್ರೀನಂದ ಮತ್ತು ಕೃಷ್ಣನ್ ಯಾರಿದ್ದಾರೆ, ಇಬ್ಬರು ಸಹ MSW ಮಾಡಿದರು. ನಾನು ಹೋಗಿ ಕ್ಲಾಸಲ್ಲಿ ಕೂತಾಗ ನಮ್ಮ ಟೀಚರ್ ಹೇಳ್ತಾ ಇದ್ರು, ನಮ್ಮ ಕ್ಲಾಸಿನಲ್ಲಿ ಶ್ರೀನ ಮತ್ತು ಕೃಷ್ಣನ್ ಇದ್ರು, ವಿದ್ಯಾರ್ಥಿಗಳಿದ್ರು. ಅವರು ಮಾಡಿದಂಥ ಕೆಲಸ, ಅವರೀಗ ಸಮಾಜದಲ್ಲಿ ಮಾಡುತ್ತಿರುವಂತಹ ಕೆಲಸಗಳನ್ನ ಬಗ್ಗೆ ನನಗೆ ವಿವರಿಸ್ತಾ ಇದ್ರು. ಒಂದು ಮಾದರಿಯಾಗಿ ಅದು ಎಷ್ಟೋ ನನ್ನ ನಂತರ ಎಷ್ಟೋ ಬ್ಯಾಚ್ಗಳು ಬಂದಿರ್ಬೋದು. ಪ್ರತಿ ಬ್ಯಾಚ್ಗಳಲ್ಲೂ ಸಹ MSW ತರಗತಿಗಳಲ್ಲಿ ಶ್ರೀನ ಮತ್ತು ಕೃಷ್ಣನ ಹೆಸರನ್ನು ಉಲ್ಲೇಖಿಸಿದ ತರಗತಿಗಳು ಇಲ್ಲ ಅಂತ ಹೇಳ್ಬೋದು. ಅಷ್ಟು ಯಾಕೆ ಇಬ್ಬರು ಸಹ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಈ ಬಾರಿ ಉಡುಪಿನಲ್ಲಿ ಡಿಸೆಂಬರ್ 19ಕ್ಕೆ ಒಂದು ಅಕ್ಷರ ಕ್ರಾಂತಿಯ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. 35 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಕ್ಷರದ ರಾಯಭಾರಿಗಳಾಗಿ ಕೆಲಸ ಮಾಡಿದವರು ಮತ್ತು ಈಗ ಸ್ವಚ್ಛತಾ ರಾಯಭಾರಿಗಳಾಗಿ ಸಹ ಕೆಲಸ ಮಾಡ್ತಾ ಇರುವವರು ಶ್ರೀನ ಮತ್ತು ಕೃಷ್ಣ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ನಾನು ಶಾಲೆಯಲ್ಲಿ ಇರುವಾಗ ನನ್ನ ಅಧ್ಯಾಪಕರ
ಅಧ್ಯಾಪಕರು ಸಾಧಾರಣವಾಗಿ ಫಸ್ಟ್ ಡೇ ಬಂದಾಗ ಎಂದು ಕೇಳ್ತಾರೆ, ನೀವು ದೊಡ್ಡದಾದ ಮೇಲೆ ಏನಾಗ್ತಾ ಇದ್ದೀರಪ್ಪ ಅಂತ ಕೇಳ್ತಾರೆ ಅಲ್ವಾ. ಸಹಜವಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳುವಂತ ಪ್ರಶ್ನೆ. ಕೆಲವರು ಹೇಳ್ತಾರೆ, ನನಗೆ ಟೀಚರ್ ಆಗಬೇಕು, ನನಗೆ ಉಪನ್ಯಾಸಕರಾಗಬೇಕು, ನನಗೆ ಪೊಲೀಸ್ ಆಗಬೇಕು, ನನಗೆ ಡಾಕ್ಟರ್ ಆಗಬೇಕು, ನನಗೆ ವೈದ್ಯರಾಗಬೇಕು. ಇದೆಲ್ಲೂ ವಿದ್ಯಾರ್ಥಿಗಳು ಹೇಳುವಂತ ಮಾತು. ನನ್ನ ಹತ್ರ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದದ್ದು ಏನು ಅಂತ ಹೇಳಿದ್ರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನನ್ನ ಹತ್ರ ನನ್ನ ಅಧ್ಯಾಪಕರು ನೀನು ದೊಡ್ಡದಾದ ಮೇಲೆ ಏನಾಗುತ್ತೆ ಕೇಳಿದಕ್ಕೆ ನಾನು ಹೇಳಿದ್ದು ನಾನು ಲಾರಿ ಡ್ರೈವರ್ ಆಗ್ತೇನೆ. ನೀವು ನಗಬೇಕು ಅಂತಿಲ್ಲ, ನಿಜ ವಾಸ್ತವ. ಯಾಕೆಂತ ಹೇಳಿದ್ರೆ ಲಾರಿ ನನ್ನ ಮಟ್ಟಿಗೆ ಆಗ ಕನಸುಗಳಿರಲಿಲ್ಲ. ಪ್ರಪಂಚದಲ್ಲಿ ದೊಡ್ಡ ಕೆಲಸ ಯಾವುದು ಅಂತ ಹೇಳಿದ್ರೆ ನಾನು ಭಾವಿಸಿಕೊಂಡದ್ದು ಲಾರಿ ಡ್ರೈವರ್ ಆಗೋದು. ಅದರಷ್ಟು ದೊಡ್ಡ ಹುದ್ದೆ ಬೇರೆ ಇಲ್ಲ ಅಂತ ನಾನು ಭಾವಿಸಿಕೊಂಡವ. ಯಾಕೆ ಹೇಳ್ತಾರೆ ಅಂತಂದ್ರೆ, ನನ್ನ ಭಾವ ಒಬ್ಬರು ಲಾರಿ ಡ್ರೈವರ್ ಆಗಿ ತೀರಾ ಬಡತನದ ಕುಟುಂಬದಿಂದ ಬಂದವ. ನಾನು ಮೂಳಹಿಲ್ಲಿನ ಮನೆ, ಗೆತ್ತಲು ಹಿಡಿದಂತ ಗೋಡೆ ಸೋಲ್ತಾ ಇತ್ತು ಅಂತ ನನ್ನ ತಾಯಿ ಬೀಡಿ ಕಟ್ಟಿ ನಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ರು. ನಮ್ಮ ಹತ್ರ ಕೆಲಸಗಳಿರಲಿಲ್ಲ. ಮುಂದೆ ಏನಾಗಬೇಕು ಅಂತ ಮಾರ್ಗದರ್ಶನ ನೀಡುವವರು ಇಂದಿನ ತರ ಯಾರು ಇರಲಿಲ್ಲ ಆ ಸಂದರ್ಭದಲ್ಲಿ. 1900 ಚಿಕ್ಕದಿರುವಾಗ ನನಗೀಗ 58 ವರ್ಷ ಆಯಿತು. ಒಂದು 50 ವರ್ಷದ ಹಿಂದೆ ಹೇಗಿರ್ಬೋದು ಯೋಚನೆ ಮಾಡಿ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನನಗೆ ಲಾರಿ ಡ್ರೈವರ್ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ರಜೆಯಲ್ಲೆಲ್ಲ ನನ್ನ ಭಾವನವರು ಸಿಮೆಂಟ್ ಲಾರಿ ಬೆಂಗಳೂರಿಗೆ ಹೋಗ್ತಾ ಇರುವಾಗ ಆ ಲಾರಿಯಲ್ಲಿ ನಾನು ಹೋಗ್ತಿದ್ದೆ. ಲಾರಿ ಡ್ರೈವರ್ಗಳ ಜೀವನ ಶೈಲಿ ನೋಡುವಾಗ ನನಗೆ ಆಸೆ ಆಗ್ತದೆ. ಸಿಂಹಾಸನದಲ್ಲಿ ಕೂತಾಗಿ ಸ್ಟೇರಿಂಗ್ ಹಿಡಿದು ಲಾರಿ ಬಿಡುವುದು, ಯಾರಾದರೂ ಸಿಕ್ಕಿದವರೆಲ್ಲ ಕೈ ತೋರಿಸ್ತಾರೆ ಪ್ಯಾಸೆಂಜರ್ಸ್, ಲಾರಿಯನ್ನು ನಿಲ್ಲಿಸುವುದು, ಅವರನ್ನು ಹತ್ತಿಸುವುದು, ಅವರ ಕೈಯಿಂದ ದುಡ್ಡು ತೆಗೊಳ್ಳುವುದು, ದೊಡ್ಡ ದೊಡ್ಡ ಹೋಟೆಲ್ ಮಾರ್ಗ ರೋಡ್ ಸೈಡ್ ಹೋಟೆಲ್ ಬಳಿ ನಿಲ್ಲಿಸುವುದು, ಗಟ್ಟಿ ಊಟ ಮಾಡುವುದು, ಆಮೇಲೆ ಸಿಕ್ಕಿದಲ್ಲೆಲ್ಲ ನಿಲ್ಲಿಸುವುದು, ಲೋಡ್ ಹಾಕಿಕೊಳ್ಳುವುದು, ಹಣ ಮಾಡುವುದು, ಇದನ್ನೆಲ್ಲ ನೋಡೋದು. ಆಮೇಲೆ ಲಾರಿ ಡ್ರೈವರ್ ಹೀಗೆ ಹತ್ತಿ ಸಿಂಹಾಸನದಲ್ಲಿ ಕೂತಾಗಿ ನೋಡುವಾಗ ನನಗೆ ಆಯಿತು, ಇಷ್ಟು ದೊಡ್ಡ ಉದ್ಯೋಗ ಪ್ರಪಂಚದಲ್ಲಿ ಬೇರೆ ಯಾವುದಿಲ್ಲ, ನನಗೆ ಆಗಿರುತ್ತೆ ಲಾರಿ ಡ್ರೈವರ್ ಆಗಬೇಕು ಅಂತ ನಾನು ಭಾವಿಸಿದೆ. SSLC ಫೇಲ್ ಆಗಿದೆ. SSLC ಫೇಲ್ ಆಗಿದೆ. ನಾನು 2 ಸಬ್ಜೆಕ್ಟಲ್ಲಿ SSLC ಫೇಲ್ ಆಗಿ ಮನೆಯಲ್ಲಿ ಕೂತಿದ್ದೆ. ಆಗ ಹೇಳ್ತಾರೆ, ಅಬ್ದುಲ್ ಖಾದರ್ ಅಂತ ಒಬ್ಬರು ಮಾಸ್ಟರ್ ಉಪ್ಪಿನಂಗಡಿ ಜೂನಿಯರ್ ಕಾಲೇಜಲ್ಲಿ ಗೊತ್ತಿದೆ, ಶ್ರೀಗಂಧ ಕೃಷ್ಣನಿಗೆ. ಬದ್ರಿಯಾ ಕಾಲೇಜಿನ ಪ್ರಾಂಶುಪಾಲ ಆಗಿದ್ದೆ. ನನ್ನ ತಂದೆಯಲ್ಲಿ ಒಮ್ಮೆ ಕರೆದ್ರು, ಮಗ ಯಾಕೆ ಶಾಲೆಗೆ ಬರ್ತೇನೆ ಅಂತ ಹೇಳಿದ್ರೆ, ಒಮ್ಮೆ ಕರ್ಕೊಂಡು ಬಂದಿದ್ದು ಹೇಳಿದ್ರು. ಹೋದೆ. ಹೇಳಿದ್ರು, ನೋಡು, ಈ ಪುಸ್ತಕ ಹಿಡ್ಕೊಳ್ಳೋದು ಸಣ್ಣ ಕೆಲಸ ಅಲ್ಲ, ದೊಡ್ಡ ಭಾಗ್ಯ. ನೀನು ಕಲಿತು ದೊಡ್ಡ ಒಂದು ಹುದ್ದೆ ಆದ್ಮೇಲೆ, ನಿನಗೆ ಶಾಲೆ ಬಿಟ್ಟ ಮೇಲೆ ಆಮೇಲೆ ನಾನು ಗುಜರಿ ವ್ಯಾಪಾರಕ್ಕೆ ಹೋಗಿದ್ದೆ. ಹಳೆ ಚಪ್ಪಲಿಯನ್ನು ಮಾಡ್ತಾ ಇದ್ದೆ. ನಾನು ಸಂತೆಗೆ ಹೋಗಿ ಅಡಿಕೆ ವ್ಯಾಪಾರ ಎಲ್ಲ ಸಣ್ಣ ಮಟ್ಟಿಗೆಲ್ಲ ಮಾಡ್ತಾ ಇದ್ದೆ. ನಾನು ಯಾಕೆ ಹೇಳ್ತಾ ಇದ್ದೆ, ನನ್ನ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಿದ್ದೆವು. ಆಗ ನನಗೆ ನನ್ನ ಖಾದರ್ ಮಾಸ್ಟರ್ ಹೇಳಿದ ಮಾತು ಇವತ್ತಿಗೂ ನೆನಪಿರಿ. ನೀವು ದೊಡ್ಡದಾದ ಮೇಲೆ ದುಡ್ಡು ಸಂಪಾದಿಸುವುದು, ಆಸ್ತಿ ಸಂಪಾದಿಸುವುದು, ಆದರೆ ಯಾವುದು ಸಹ ನಿಮ್ಮ ಹೆಸರನ್ನು ಇದನ್ನು ಬರುವುದಿಲ್ಲ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ನಮ್ಮ ಕೋಡಿಜಾಲ ಇಬ್ಬರಾಗಿದ್ದಾರೆ. ಅವರ ಹೆಸರನ್ನು ಹೇಳುವುದು, ಅವರಿಗೆ ಒಂದು 100 ಎಕರೆ ಜಾಗ ಇದೆ ಅಂತ ಇಟ್ಕೊಳ್ಳಿ. ಇಬ್ರಾಹಿಂ ಕೋಡಿಜಾಲ 100 ಎಕರೆ ಜಾಗ ಅಂತ ಯಾರು ಹೆಸರಿನ ಮುಂದೆ ಬರೀತಾರ? ಇಲ್ಲ, ಬರೀದಿಲ್ಲಮ್ಮ. ಇದ್ದಾರೆ ನಮ್ಮ ಪರಮೇಶ್ವರಿ, ಯಾರು ಮೇಡಮ್ ಇದ್ದಾರೆ ಅಲ್ಲ, ಮೇಡಮ್ ಇದ್ದಾರೆ. ಮೇಡಮ್ ಒಂದು ಮನೆಯಲ್ಲಿ ಒಂದು 200 ಪೌಂಡ್ ಚಿನ್ನ ತೆಗೆದಿಟ್ಟಿದ್ದಾರೆ. ಅವರ ಹೆಸರು 200 ಪೌಂಡ್ ಚಿನ್ನ ಅಂತ ಬರೀತಾ ಇದ್ದಾರೆ? ಇಲ್ಲ. ನಮ್ಮ ನಾಸಿರ್ ಅವರಿದ್ದಾರೆ, PWD ಕಾಂಟ್ರಾಕ್ಟ್, ಒಂದು 100 ಕೋಟಿ ರೂಪಾಯಿ ಮನೆಯಲ್ಲಿ ಕೊಡೋಗಿ ದಾಸ್ತಾನು ಮಾಡಿದ್ದಾರೆ. ಅಬ್ದುಲ್ ನಾಸಿರ್ ಕೇರಿಗೆ 100 ಕೋಟಿ ರೂಪಾಯಿ ಹೆಸರಿನ ಯಾರಾದರೂ ಬರೀತಾರ? ಇಲ್ಲ. ಆದರೆ ಇಬ್ರಾಹಿಂ ಕೋಡಿಜಾಲ್ ಅವರ ಹೆಸರು ಬಿಕಾಮ್ ಅಂತ ಒಂದು ಡಿಗ್ರಿ ಇದೆ. ಬಿಕಾಮ್ ಅಂತ ಬರೆದಾಗ ಇಡೀ ಪ್ರಪಂಚ ಅವರನ್ನು ಗುರುತಿಸಿದ್ದು, ಅವರನ್ನು ಇಬ್ರಾಹಿಂ ಕೋಡಿಜಾಲ್ ಪದವೀಧರರಾಗಿದ್ದಾರೆ. ನಮ್ಮ ಮೇಡಮ್ B.Ed M.Ed ಮಾಡಿರುವುದು ಅವರ ಹೆಸರಿನ ಇದೆ. ಆದರೆ ಯಾವತ್ತು ವಿದ್ಯಾರ್ಥಿಗಳೇ, ನಿಮ್ಮ ಬದುಕಿನಲ್ಲಿ ನೀವು ಕೋಟಿಗಟ್ಟಲೆ ಸಂಪಾದಿಸುವ ನಿಮ್ಮ ಹೆಸರಿನ ಎದುರು ಅದನ್ನು ನಮೂದಿಸಲ್ಪಡುವುದಿಲ್ಲ. ಆದರೆ ಸುಂದರವಾದ BA, BCom, BSc, MSc, MCom, MBBS, MSW ಯಾವುದಾದರೂ ಪದವಿ ಪಡೆದರೆ ಇಡೀ ಪ್ರಪಂಚ ನಿಮ್ಮನ್ನು ಇವರು ಇಂಥ ಪದವಿ ಪಡೆದಿದ್ದಾರೆ ಅಂತ ಗುರುತಿಸ್ತಾರೆ. ಆದ ಕಾರಣ ಯಾವುದೇ ಕಾರಣಕ್ಕೆ ಪುಸ್ತಕವನ್ನು ಹಿಡ್ಕೊಳ್ಳುವಂಥ ಭಾಗ್ಯದಿಂದ ವಂಚಿತರಾಗಬೇಡಿ. ಆಗ ಪ್ರಾಂಶುಪಾಲರು ಹೇಳಿದ್ದು ನನಗೆ ನೆನಪು. ಮತ್ತೆ SSLC ಕಟ್ಟಿದೆ, MSW ಮಾಡಿದೆ. ನಾನು ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಇದು ನನ್ನ ಕಥೆಯಾಗಿ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇವತ್ತು ಪ್ರತಿದಿನ ನೀವು ಪೇಪರ್ ನೋಡಿದಾಗ ಇವತ್ತಿನ ಪೇಪರ್ ಸಹ 4 ಕಡೆ 4 ವರದಿಗಳಿವೆ. ಉಳ್ಳಾಲದಲ್ಲಿ ಗಾಂಜಾ ಸಿಕ್ಕಿದ್ದು, ಮಾದಕ ಎಷ್ಟೋ ಕೋಟಿಗಟ್ಟಲೆಯ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡಂತಹ ಕಥೆಗಳನ್ನು ಒಂದೊಂದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿ ಸಮೂಹವನ್ನ ಗುರಿಯಾಗಿಟ್ಟುಕೊಂಡು ಹೊರಗಿನ ಒಂದು ದೊಡ್ಡ ಡ್ರಗ್ಸ್ ಲಾಜಿಯ ಕೆಲಸ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರಬಹುದು. ಯಾವ ರೀತಿಯಿಂದ ನಾವು ಇದಕ್ಕೆ ಬಲಿಯಾಗ್ತೇವೆ
ವಿದ್ಯಾರ್ಥಿಗಳ ಹತ್ರ ನಾನು ಹೇಳ್ತಾ ಇದ್ದೇನೆ, ಚಟಕ್ಕೆ ಅಂಟಿಕೊಳ್ಳುವುದು ಅದು ಹೇಗೆ ಅಂತ ನೀವು ಯೋಚನೆ ಮಾಡಬೇಕು ಅಂತ. ಯಾರಾದ್ರೂ ಒಬ್ಬ ಸ್ನೇಹಿತ ಸಿಕ್ಕಿದ ಕೂಡಲೇ ಅವನು ಸಿಗರೇಟ್ ಎಳಿತಾ ನೋಡ್ಲೆ ಒಂದು ತಾವು ಎಳೆದು ಕೊಟ್ಟ ಕೂಡಲೇ ನೀವು ಆಕರ್ಷಿತರಾಗ್ತೀರಿ, ಖಂಡಿತ ಆಕರ್ಷಿತರಾಗ್ತೀರಿ. ಏನಾದರೂ 4 ಜನ ಸ್ನೇಹಿತರು ಒಟ್ಟಿಗೆ ಕೂತು ಏನಾದರೂ ಸೇವಿಸುವಾಗ 5ನೇವ ಇವ ಪ್ರಯೋಜನಕ್ಕಿಲ್ಲದ ಹಾಕಿ ಮಾಡಿಬಿಡ್ತಾರೆ, ಅವರು ನಿಮ್ಮನ್ನ ಹೇಳಿದ್ದಾರೆ. ಒಂದು ಸಲ ನೀವು ಆ ಜಾಲದೊಳಗೆ ಸಿಕ್ಕಿಕೊಂಡ್ರೆ ನಿಮ್ಮ ಭವಿಷ್ಯ ಅಲ್ಲಿಗೆ ಮುಗಿಯಿತು, ಭವಿಷ್ಯ ಅಲ್ಲಿಗೆ ಮುಗಿಯಿತು. ನೀವು ಮತ್ತೆ ರಾಷ್ಟ್ರ ನಿರ್ಮಾಣ ಮಾಡೋದಲ್ಲ, ರಾಷ್ಟ್ರಕ್ಕೆ ದೊಡ್ಡ ಕಟ್ಟಕ ಆಗುವ ರೀತಿಯಲ್ಲಿ ಮುಂದೆ ಹೋಗ್ತದೆ ಎಂಬುದು ಬಹಳ ಗಂಭೀರವಾದ ವಿಚಾರ. ನಮ್ಗೆ ಗೊತ್ತಿದೆ, ಪ್ರತಿದಿನ ಪೇಪರ್ಗಳಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ, ಬೆಂಗಳೂರಿನಲ್ಲಿರುವ, ಬಳ್ಳಾರಿ ಇರ್ಬೋದು, ಪರಪ್ಪನ ಅಗ್ರಹಾರ ಜೈಲಲ್ಲಿರ್ಬೋದು, ಈ ಜೈಲಲ್ಲಿರುವಂತಹ ಅತಿ ಹೆಚ್ಚು ಯಾರು ಕೈದಿಗಳು ಅಂದ್ರೆ ಡ್ರಗ್ಸ್ ಮಾಫಿಯಾದವರು, ಡ್ರಗ್ ಪೆಡ್ಲರ್ಗಳು, ಮಾದಕ ಗಾಂಜಾ ಮಾರಾಟ ಮಾಡುವವರು, MDMA ಟ್ಯಾಬ್ಲೆಟ್ ಅನ್ನ ಹಂಚುವವರು. ನಿಮ್ಮ ಬಳಿಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಹ ಇದು ವಿಶೇಷವಾಗಿ ಯುವಕರನ್ನು ಆಕರ್ಷಿಸ್ತಾ ಇದೆ. ಬಹಳ ದುರಂತದತ್ತ ಈ ಪ್ರಪಂಚ ಹೋಗ್ತಾ ಇದೆ. ನಾವು ಒಂದು ದಿನಕ್ಕಾದಷ್ಟು ಕೋಟಿಗಳ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೋಟಿಗಳ ಬೆಲೆ ಅದಕ್ಕೆ ಇದೆ. ಅಂತ ಒಂದು ದೊಡ್ಡ ವ್ಯಾಪಾರ ಜಾಲವೇ ಸುತ್ತಮುತ್ತ ಹರಡಿಕೊಂಡಿದೆ. ಈ ವಿನಾಶದ ವಿದ್ಯಾರ್ಥಿಗಳ ಸಮೂಹವನ್ನ ಉಳಿಸಿಕೊಳ್ಬೇಕು ಮತ್ತು ಅವರಲ್ಲಿ ಜಾಗೃತಿ ಆಗಬೇಕು. ಯಾವುದೇ ಕಾರಣಕ್ಕೆ ಇಂತಹ ಅಮಲು ಪದಾರ್ಥಗಳಿಗೆ ಮಾದಕ ವ್ಯಸನಗಳ ಹತ್ತಿರ ಹೋಗದಾಗಿ ಅವರಿಗೆ ಎಚ್ಚರಿಕೆ ನೀಡಬೇಕು ಎಂಬ ಉದ್ದೇಶದಿಂದ ಈಗ ಎಲ್ಲ ಕಡೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮಾದಕ ದ್ರವ್ಯದ ಬಳಕೆಯ ವಿರುದ್ಧ ದೊಡ್ಡ ಒಂದು ಜನಾಂದೋಲನ ಮಾಡಬೇಕೆಂಬ ನಿಟ್ಟಿನಲ್ಲಿ ನಿರಂತರವಾದ ಕಾರ್ಯಕ್ರಮಗಳು ಪೊಲೀಸ್ ಇಲಾಖೆ ಬೇರೆ ಬೇರೆ ಜನಪರ ಸಂಘಟನೆಗಳ ಮುಖಾಂತರ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮವನ್ನು ಮುಡಿಪು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸುವಂತ ಒಂದು ಅಪೂರ್ವವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಉದ್ಘಾಟನಾ ಸಮಾರಂಭ ಭಾಷಣವನ್ನು ಹೆಚ್ಚು ಮುಂದುವರಿಸಿಕೊಂಡು ಹೋಗುವುದಿಲ್ಲ. ಯಾಕೆ ಹೇಳಿದ್ರೆ ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಬಹಳ ಅದ್ಭುತವಾಗಿ ಮಾತಾಡುವಂತವರು. ಶ್ರೀರಾಮಕೃಷ್ಣರವರಲ್ಲ, ಅವರ ಕೆಲಸದ ಕಾರ್ಯವೈಖರಿ ಮತ್ತು ಅದನ್ನೆಲ್ಲ ನಿಮಗೆ ತಿಳಿ ಹೇಳಲಿಕ್ಕಿದ್ದಾರೆ. ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು, ಕನಸನ್ನು ಕಾಣಬೇಕು ಅಂತ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ರೆ ಖಂಡಿತವಾಗಿ ಹೇಳಿದರೆ ನಿಮ್ಮ ವಿಜಯದ ಪ್ರಾರಂಭ ಇಂದಿನಿಂದ ಪ್ರಾರಂಭವಾಗ್ತದೆ ಎಂಬುದನ್ನ ನೆನಪಿಟ್ಟುಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ನಾವು ಬಹುಶಃ ಈ ಒಂದು ಮತ್ತು ಈ ಸ್ವಚ್ಛತಾ ರಾಯಭಾರಿಗಳಾಗಿ ನಾವು ಪ್ರತಿಯೊಬ್ಬರಿಗೆ ಮಾದರಿಯಾಗಿ ಒಂದು ಒಳ್ಳೆಯ ಸ್ವಚ್ಛತೆಯ ಸುತ್ತಲ ಪರಿಸರವನ್ನ ನಿರ್ಮಾಣ ಮಾಡುವಲ್ಲಿಯೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಹಾರೈಸಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಂತ ಹೇಳ್ತಾ ಇದ್ದೇನೆ. ಇವತ್ತು ಈ ವಿದ್ಯಾರ್ಥಿಗಳು ನೀವೆಲ್ಲ ಬಂದಿದ್ದೀರಿ, ಬಹಳ ಆಶಯ ಇಟ್ಟುಕೊಂಡವರು. ನಿಮ್ಮ ತಂದೆ ತಾಯಿ ಬಹಳ ನಿರೀಕ್ಷೆಯಲ್ಲಿದ್ದಾರೆ, ಬಹಳ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ದಾರೆ. ನಿಮ್ಮ ತಂದೆ ತಾಯಿ ಎಲ್ಲ ನಿಮ್ಮ ಮೇಲೆ ನೀವು ಏನು ಕೇಳಿದ್ರೆ ಇವತ್ತು ಕೊಡುವಂತಹ ಸ್ಥಿತಿಯಲ್ಲಿ ನಿಮ್ಮ ತಂದೆ ತಾಯಿ ಕಲಿತಾರೆ. ನಮ್ಗೆ ಗೊತ್ತಿದೆ, ನನ್ನ ಮಗಳು ಕಲಿಬೇಕು, ಅವರು ನಿಮಗಾಗಿ ಅವರ ಬದುಕದೆ ಶ್ರಮಿಸ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಗಳೆಲ್ಲ ಅವರ ನಿರೀಕ್ಷೆಯನ್ನ ಹುಸಿ ಮಾಡಬೇಕು, ಅವರ ಪ್ರೀತಿಯಿಂದ ವಂಚಿತರಾಗಬೇಕು, ಯಾವತ್ತೂ ಅವರ ಪ್ರೀತಿಗೆ ಒಳಗಾಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ಇಂತಹ ಕೆಡುಕುಗಳಿಂದ, ಈ ಮಾದಕ ದ್ರವ್ಯಗಳಿಂದ ದಯವಿಟ್ಟು ದೂರ ಇರಿ. ಯಾವತ್ತೂ ಆ ಕಡೆ ಚಿಂತೆ ಹಾಕಬೇಡಿ. ಒಂದು ಒಳ್ಳೆಯ ರಾಷ್ಟ್ರ ನಿರ್ಮಾಣದ ನೀವೆಲ್ಲ ಭವಿಷ್ಯದ ಈ ದೇಶದ ನಿಜವಾದ ಸಮೃದ್ಧವಾದ ಭಾರತವನ್ನ ಕಟ್ಟುವಂತ ಪಿಲ್ಲರ್ಗಳಿವೆ. ನಮ್ಗೆ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದು 100 ಜನ ಯುವಕರನ್ನು ಕೊಡಿ, ಈ ದೇಶದ ಚಿತ್ರವನ್ನು ಬದಲಾಯಿಸಿ ಸಲ್ಲಿಸ್ತೇನೆ. ಅದರಲ್ಲಿ ಅಂತ ಯುವಕರು ನೀವಿದ್ದೀರಿ, ಭವಿಷ್ಯದ ಈ ಭಾರತ ದೇಶದ ಒಂದು ಕಂಬಗಳು ನೀವು. ಆದ ಕಾರಣ ಹೇಳ್ತಾ ಇದ್ದೇನೆ, ಯಾವತ್ತೂ ಸಹ ಒಂದು ಒಳ್ಳೆಯ ವಾತಾವರಣ, ಮಾದಕ ದ್ರವ್ಯದ ವಿರುದ್ಧವಾಗಿ ನಾವೆಲ್ಲ ಇರುವ ಅಂತ ಒಂದು ಮನಸ್ಥಿತಿಯನ್ನು ಬೆಳೆಸಲು ಹೇಳುವ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ಹೊಸ ರಕ್ತವು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯಲ್ಲಿ ಮಾಂತ್ರಿಕನ ಮಾಟ ಹೊಸಡುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಯಲ್ಲಿ ಈ ಕ್ಷುದ್ರ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ನಿಮ್ಮ ಮಾತುಗಳೊಂದಿಗೆ ನನ್ನ ಉದ್ಘಾಟನಾ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಸರ್, ನಿಮಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿದಂತಹ ಸಂಸ್ಥೆಯ ವ್ಯವಸ್ಥಾಪಕರಾದಂತಹ ಜಮಾಲ್ ಸಾಹೇಬ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಮುಂದಿನ ಹಂತ ಮುಖ್ಯ ಅತಿಥಿಗಳ ಮಾತು. ಮೊದಲಿಗೆ ಶ್ರೀ ಚಂದ್ರಹಾಸ ಕರ್ಕೇರ, ಕಾರ್ಯಾಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪು, ಹಾಗೆಯೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂತ ಕೇಳಿಕೊಳ್ತಾ ಇದ್ದೇವೆ. ಜಮಿಯತುಲ್ ಫಲಾಹ್ ಉಳ್ಳಾಲ ಘಟಕದ ಆಶ್ರಯದಲ್ಲಿ ಇವತ್ತು ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಮತ್ತು ಸ್ವಚ್ಛತೆ ಆಂದೋಲನದ ಬಗ್ಗೆ ಜಾಗೃತಿಯನ್ನ ಹುಟ್ಟಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿಕೊಂಡು ನಮ್ಮ ಡಿಗ್ರಿ ಕಾಲೇಜು ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ
ಈ ಜನಜಾಗೃತಿಯ ಬಗ್ಗೆ ಕಾರ್ಯಕ್ರಮವನ್ನು ಕೊಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಉಳ್ಳಾಲ ಘಟಕದ ಜಮಿಯತುಲ್ ಫಲಾಹ್ ಅಧ್ಯಕ್ಷರಾದ ಕೆ ನಾಸೀರ್ ಅವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಜಿಲ್ಲಾ ಜಮಿಯತುಲ್ ಫಲಾಹ್ ಘಟಕದ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಆತ್ಮೀಯರಾದಂಥ ಸಾವುಲಾಮೀದ್ ಅವರು ಉದ್ಘಾಟನಾ ಭಾಷಣವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಗೋಡಿಜಾಲ್ ಇಬ್ರಾಹಿಂರವರು ಸಾವುಲಾಮೀದ್ರವರು ಹೇಳಿದರು, ಮಾದಕ ದ್ರವ್ಯದ ವಿರುದ್ಧ ನಾವು ಜಾಗೃತಿಯನ್ನು ಮಾಡಬೇಕು, ಅದೇ ರೀತಿ ಸ್ವಚ್ಛತೆ ಬಗ್ಗೆ ನಾವು ಜಾಗೃತಿಯನ್ನು ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ವಿದ್ಯಾರ್ಥಿಗಳ ಮೂಲಕ ನಮ್ಮ ಪರಿಸರದಲ್ಲಿ ಅದು ಅನುಷ್ಠಾನ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಆದ್ದರಿಂದ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಎಲ್ಲರ ಉದ್ದೇಶ ಸ್ವಚ್ಛ ಭಾರತ ಆಗಬೇಕು, ಮಾದಕ ದ್ರವ್ಯದಿಂದ ಪ್ರತಿಯೊಬ್ಬರು ಕೂಡ ಮುಕ್ತರಾಗಬೇಕು, ಅದಕ್ಕೆ ಯಾರು ಕೂಡ ಅಂಟಿಕೊಳ್ಬಾರದು ಅಂತಕ್ಕಂಥ ವಿಚಾರ. ಇವತ್ತು ನಿಮ್ಮ ಈ ಯೌವನ ಪ್ರಾಯ ನಿಮ್ಮ ಜೀವನವನ್ನು ಒಂದು ರೀತಿಯಲ್ಲಿ ಕಟಿಬದ್ಧವಾಗಿ ಮುಂದುವರಿಸತಕ್ಕಂಥ ಒಂದು ಅಂತಿಮ ಘಟ್ಟದಲ್ಲಿದೆ. ಯಾವ ಒಂದು ಮಾದಕ ವಿಷಯಗಳಿಗೂ ನೀವು ಒಳಗಾಗದೆ ಅಥವಾ ಯಾವುದೇ ವಿಚಾರ ಕೆಟ್ಟ ವಸ್ತುಗಳ ವಿಚಾರದ ಬಗ್ಗೆ ನೀವು ಒಳಗಾಗದೆ ನಿಮ್ಮ ಜೀವನದಲ್ಲಿ ಒಂದು ಶ್ರೇಷ್ಠವಾಗಿ ಮುಂದೆ ಬರ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಉದ್ದೇಶ ನಿಮ್ಮಲ್ಲಿ ಎಲ್ಲರಲ್ಲಿ ಕೂಡ ಬರಬೇಕು. ಮಾದಕ ದ್ರವ್ಯ ಅಂತ ಹೇಳುವಂಥದ್ದು ವಿಚಾರಗಳನ್ನು ನೀವು ಪತ್ರಿಕೆಗಳಲ್ಲಿ ಓದ್ತೀರಿ, ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ. ಇದು ಇವತ್ತು ಬಹಳವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾಗಿ, ರಾಜ್ಯದ ಕೆಲವು ಕಡೆಗಳಲ್ಲಿ ಬಹಳ ವಿಪರೀತವಾಗಿ ನಮ್ಮ ವಿದ್ಯಾರ್ಥಿಗಳು ಇದರ ಮೂಲಕ ಅವರ ಜೀವನ ಶೈಲಿಯನ್ನು ಬದಲಾವಣೆ ಮಾಡುವಂಥದ್ದನ್ನ ಕಾಣ್ತಾ ಇದ್ದೇವೆ. ಆದರೆ ಮುಡಿಪು ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನನ್ನ ಸಂದೇಶ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ನಾನು ಇಂತಹ ಕೆಟ್ಟ ಕೆಲಸಗಳ ಬಗ್ಗೆ ನಾನು ಆಲೋಚನೆ ಮಾಡುವುದಿಲ್ಲ, ಕೆಟ್ಟವರ ಸಂಘ ಮಾಡುವುದಿಲ್ಲ, ಕೆಟ್ಟ ವಸ್ತುಗಳ ಬಗ್ಗೆ ನಾನು ಅದನ್ನು ಉಪಯೋಗ ಮಾಡುವುದಿಲ್ಲ ಅಂತಕ್ಕಂಥ ಆ ನಿರ್ಧಾರ ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನ ನಿರ್ಧಾರ ಏನಾಗಿರಬೇಕು ಅಂತ ಹೇಳಿದ್ರೆ, ಸಾವುಲಾಮೀದ್ ಅವರು ಹೇಳಿದ್ರು, ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ನೀವೇನಾಗಬೇಕು ಅಂತಕ್ಕಂಥ ಒಂದು ಗುರಿ ಇರಬೇಕು. ಆ ಗುರಿ ಇದ್ದರೆ ಮಾತ್ರ ಇದ್ರೆ ಸಾಲದು, ಪರಿಶ್ರಮ ಇರಬೇಕು. ನಾನು ಇಂಥದ್ದನ್ನು ಸಾಧನೆ ಮಾಡಬೇಕು ಅಂತೇಳಿ ನಾನು ಇವತ್ತು ಶಿಕ್ಷಣಕ್ಕೆ ಸರ್ಕಾರ ಬಹಳಷ್ಟು ಒತ್ತು ಕೊಡ್ತಾ ಇದೆ. ಆ ಒತ್ತು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳು ಅದನ್ನು ನಾವು ಯಾವ ರೀತಿ ಬಳಸಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕಾಗಿದೆ. ನೀವೊಬ್ಬರು ವೈದ್ಯರಾಗಬಹುದು, ಇಂಜಿನಿಯರ್ ಏನಾಗಬಹುದು, ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೂ ನಿಮಗೆಲ್ಲ ಅವಕಾಶ ಇದೆ. ಅದು ಅವಕಾಶ ನಿಮ್ಮ ಸಿಗಬೇಕು ಅಂತಾದ್ರೆ ನಿಮ್ಮಲ್ಲಿ ಕಠಿಣ ಪರಿಶ್ರಮ ಇರಬೇಕು, ಒಂದು ಗುರಿ ಇರಬೇಕು. ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ನನ್ನ ಪೋಷಕರಿಗೆ, ನನ್ನ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರ್ತಕ್ಕಂಥ ಆ ಹೆಜ್ಜೆಯನ್ನು ಇಟ್ಕೊಂಡು ಒಂದು ಜೀವನದಲ್ಲಿ ಮುಂದುವರಿತೇನೆ ಅಂತಕ್ಕಂಥ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಕೂಡ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿ, ಅದು ವಿದ್ಯಾರ್ಥಿ ಇರಲಿ ವಿದ್ಯಾರ್ಥಿನಿ ಇರಲಿ, ಇದು ಎಲ್ಲರಿಗೂ ಸಮಾನವಾದ ಜವಾಬ್ದಾರಿ ಇದೆ. ನೀವೆಲ್ಲರೂ ಇವತ್ತು ಉಡುಪಿ ಕಾಲೇಜಿನಲ್ಲಿ ಕೇಳ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೀವು ಪ್ರತಿಯೊಬ್ಬರು ಕೂಡ ಒಂದು ನಿರ್ಧಾರವನ್ನು ಮಾಡಿಕೊಳ್ಳಿ. ನಾನು ಮುಂದೆ ಸಮಾಜದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿಯಾಗಿ ನನ್ನ ಪೋಷಕರಿಗೆ, ನನ್ನ ಸಮಾಜಕ್ಕೆ ಒಳ್ಳೆಯ ಹೆಸರನ್ನ ತರ್ತೇನೆ, ಈ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರ್ತೇನೆ, ನನ್ನ ಸಮಾಜದಲ್ಲಿ ನಾನು ಒಳ್ಳೆಯ ರೀತಿಯಲ್ಲಿ ಬದುಕಿಕೊಳ್ತೇನೆ ಅಂತಕ್ಕಂಥ ಆ ನಿರ್ಧಾರವನ್ನು ತೆಗೆದುಕೊಂಡು ನೀವು ಕೆಲಸ ಮಾಡಿದರೆ, ಶಿಸ್ತಿನಿಂದ ಕೆಲಸ ಮಾಡಿದರೆ ಖಂಡಿತವಾಗಿ ಕೂಡ ನೀವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇದೆ. ಇವತ್ತು ಜಮಿಯತುಲ್ ಫಲಾಹ್ ಘಟಕದ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಶಿಕ್ಷಣವನ್ನು ಕೊಡಬೇಕು. ಆ ಶಿಕ್ಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವ್ಯಸನಗಳಿಗೆ ಒಳಗಾಗದೆ ತಮ್ಮ ನಿರ್ಧಾರ ಸಮಾಜದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿಯಾಗಿ ಸಮಾಜಕ್ಕೆ ಏನಾದರೂ ಅರ್ಪಣೆ ಮಾಡ್ತಕ್ಕಂಥ ಯೋಚನೆ ಕೂಡ ಬರಬೇಕು ಅಂತಕ್ಕಂಥ ಉದ್ದೇಶದಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ವಿಶೇಷವಾಗಿ ಸಂಘಟನೆಯ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವೇನು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನೀವು ಅದನ್ನು ಪಾಲನೆ ಮಾಡಿದರೆ ಮಾತ್ರ ನೀವು ಕೂಡ ಜೀವನದಲ್ಲಿ ಉತ್ತುಂಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ನೀವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಶಿಸ್ತನ್ನು ಬೆಳೆಸಿಕೊಂಡು ಕಠಿಣ ಪರಿಶ್ರಮವನ್ನ ಗುರಿಯನ್ನು ಇಟ್ಕೊಂಡು ಯಾವುದೇ ಕಂಠ ತಕರಾರಿಗೆ ಹೋಗದೆ, ಅಶಿಸ್ತಿಗೆ ಹೋಗದೆ ಜೀವನದಲ್ಲಿ ಮುಂದೆ ಬನ್ನಿ ಅಂತಕ್ಕಂಥ ಸದಾಶಯದ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಾತನಾಡಿದಂತ ಸರ್ವಿಗೆ ಧನ್ಯವಾದಗಳು. ಈಗ ಇಂದು ನಮ್ಮ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವಂತಹ ಪತ್ರಕರ್ತರಾದಂತಹ ಶ್ರೀಯುತ ಅನ್ಸಾರ್ ಇನೋಳಿ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜಮಿಯತುಲ್ ಫಲಾಹ್ ಹಮ್ಮಿಕೊಂಡಿದ್ದಾರೆ. ನೀವು ಅರ್ಥ ಮಾಡಿಕೊಳ್ಬೇಕು, ಎರಡು ಕಾರ್ಯಕ್ರಮಗಳನ್ನು ಹೇಗೆ ಹಮ್ಮಿಕೊಳ್ಬೇಕು. ಇವರ ಮಕ್ಕಳಂತೂ ಇಲ್ಲಿ ಯಾರು ಇಲ್ಲ, ನನ್ನ ಜನರಲ್ಲಿ ಇದ್ದಾರೆ, ಇಲ್ಲಿ ಯಾರು ಈ ಶಾಲೆಯಲ್ಲಿ ಬರಲಿಕ್ಕಿಲ್ಲ. ಆದರೂ ಹೇಗೆ ಹಮ್ಮಿಕೊಳ್ಬೇಕು, ಎಲ್ಲ ಕೆಲಸ ಇರುವವರೇ ಹೇಗೆ ಹಮ್ಮಿಕೊಳ್ಬೇಕು, ನಿಮಗೆ ಒಂದಷ್ಟು ಬುದ್ಧಿವಾದವನ್ನು ಹೇಳುವ, ನಿಮಗೆ ಜಾಗೃತಿ ಮೂಡಿಸುವ. ನಮ್ಮ ಕಾಲದಲ್ಲಿ ಇಂಥ ಜಾಗೃತಿ ಕಾರ್ಯಕ್ರಮವೂ ಇರಲಿಲ್ಲ. ನಾನು ಸಹ ಇದೇ ಕಾಲೇಜಿನಲ್ಲಿ ದ್ವಿತೀಯ BSc ಹೊರಗೆ ಬಂದವ. ನಮ್ಮ ಕಾಲದಲ್ಲಿ ಇಂಥ ಜಾಗೃತಿ ಕಾರ್ಯಕ್ರಮಗಳೇ ಇರಲಿಲ್ಲ, ನಮ್ಮ ಸಹ ಗುರಿಯೇ ಇರಲಿಲ್ಲ. ನಿಮಗೊಂದು ಗುರಿ ಇರಲಿ ಎನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ.
ಇನ್ನು ನಾವು ಹೇಳುವುದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ವಿದ್ಯಾಭ್ಯಾಸ ಮುಗಿಸಿ ಬಂದವರು ನೀವು ಬುದ್ಧಿ ಇರುವವರು. ಸಾವಲಂಬಿ ಸರ್ ಅವರು ಹೇಳಿದ್ರು, ವಿದ್ಯಾರ್ಥಿ ಜೀವನ ಚಿನ್ನದ ಜೀವನ ಅಂತ. ಆ ಮನುಷ್ಯ ಪುಣ್ಯಾತ್ಮ ಏನು ಹೇಳಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರು ಇವರಲ್ಲ ಆ ಹೇಳಿದವರು. ವಿದ್ಯಾರ್ಥಿ ಜೀವನ ಚಿನ್ನದ ಜೀವನ ಅಂತ ಹೇಳಿಕೊಂಡು ನಾವು ಏನೇನು ಮಾಡ್ಕೊಂಡು ಹೋದ್ರೆ ಅದು ನರಕದ ಜೀವನ ಅಲ್ವಾ? ವಿದ್ಯಾರ್ಥಿ ಜೀವನವನ್ನು ನಾವು ಚಿನ್ನದ ಜೀವನವಾಗಿ ಮಾಡಿಕೊಳ್ಬೇಕು. ಅದಕ್ಕೆ ವಿದ್ಯಾರ್ಥಿಗಳ ಭದ್ರ ಬುನಾದಿ ಆಗಬೇಕು, ನಂತರದ ಜೀವನ ಚಿನ್ನದ ಜೀವನ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಆ ಪುಣ್ಯಾತ್ಮ ಅವರು ಹೇಳಿರ್ಬೋದು. ಅದನ್ನು ನಾವು ಹೇಳ್ಕೊಂಡ್ರೆ ವಿದ್ಯಾರ್ಥಿ ಜೀವನ ಪುಣ್ಯ, ಇದು ಚಿನ್ನದ ಜೀವನ ಅಂತ ಹೇಳ್ಕೊಂಡು ಬೇರೆದನ್ನೆಲ್ಲ ಮಾಡ್ಕೊಂಡು ನಾವು ತಿಳ್ತೇವಲ್ಲ, ಇದಕ್ಕೆ ನಾವು ವಿರಾಮವನ್ನು ಹಾಕಬೇಕಾಗುತ್ತೆ. ನೀವು ತಿಳ್ಕೊಳ್ಬೇಕು, ಈ ಜೀವನದಲ್ಲಿ ನಾವು ಮಾದಕ ವ್ಯಸನ ಅದರ ಬಗ್ಗೆ ಅನುಭವ ನನಗಂತೂ ಇಲ್ಲ, ಇನ್ನೂ ಗ್ಯಾರಂಟಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಯಾವ ಮಾದಕ ವ್ಯಸನದ ಹತ್ತಿರ ಹೋದವರಲ್ಲ. ಪತ್ರಕರ್ತನಾದ ನೆಲೆಯಲ್ಲಿ ನಮಗೆ ಬರುವಂತ ಪ್ರತಿದಿನ ಬರುವಂತಹ ಕೇಸುಗಳು, ಪ್ರತಿದಿನ ಬರುವಂತ ವರದಿಗಳು, ಈಗ ಸಾವಲಂಬಿ ಸರ್ ಒಂದು ವರದಿ ಹೊರದು ಅದು ವರದಿ ರಾಮದಿಂದ ಮಾಡಿರುವಂತ ನಾವು ಸಹ ಇಂಥ ವರದಿಗಳನ್ನು ನಾವು ಪ್ರತಿದಿನ ನೋಡಿಕೊಂಡು ಬರ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಬಾರ್ಗಳಲ್ಲಿ, ವೈನ್ ಶಾಪ್ಗಳಲ್ಲೂ ಅಥವಾ ಮಾದಕ ವ್ಯಸನ, ಗಾಂಜಾ, ಅಫೀಮ್ ಅಂತದನ್ನು ಸೇರಿಕೊಂಡು ಎಲ್ಲೆಲ್ಲೂ ಬೀಳ್ಕೊಳ್ಳುವಂತಹ ಪರಿಸ್ಥಿತಿಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ನೆನಪಿಟ್ಕೊಳ್ಳಿ, ಒಬ್ಬ ಸ್ನೇಹಿತ ನಿಮಗಾಗಿ, ಯಾರಾದರೂ ಒಬ್ಬ ಸ್ನೇಹಿತ ನಿಮಗಾಗಿ ಅಮಲ ವ್ಯಸನಕ್ಕೆ ಕರೆದಂತಾದರೆ, ನೀವು ಸ್ನೇಹಿತರಿಗಾಗಿ ಹೋದ್ರೆ ಅಂತಾದರೆ ಅದು ನಿಮ್ಮ ಜೀವನವನ್ನು ನರಕಕ್ಕೆ ಕೊಂಡೊಯ್ಯುವಂತಹ ಪ್ರಥಮ ಹೆಜ್ಜೆ ಕೂಡ ನೀವು ನೆನಪಿಟ್ಟುಕೊಳ್ಳಬೇಕು. ನಂತರದ ದಿನಗಳಲ್ಲಿ ನೀವು ಅದರ ಕಡೆ ಸೆಳೆಯುತ್ತೀರಿ ಅನ್ನು ಎನ್ನುವುದನ್ನು ನೆನಪಿಡಬೇಕು. ನಂತರ ನೀವು ಅದಕ್ಕೆ ಹೋಗಿ ಏನೇನು ಮಾಡ್ತೀರಿ ಎನ್ನುವುದು ಸ್ಪಷ್ಟ ಒಂದು ಉದಾಹರಣೆ ನಿಮ್ಮ ಕಣ್ಣ ಮುಂದೆ ಇದೆ. ಇತ್ತೀಚೆಗೆ 3 ವರ್ಷಗಳ ಹಿಂದೆ ಮಾದಕ ದ್ರವ್ಯದ ವ್ಯಸನಿಯಾಗಿ ತನ್ನ ತಂಗಿಯನ್ನೇ ಕೊಂಡಂತಹ ಒಂದು ಉದಾಹರಣೆ ಇದೆ. ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಮಾದಕ ವ್ಯಸನಕ್ಕೆ ಅದರ ಹತ್ತಿರಕ್ಕೂ ಹೋಗಬೇಡಿ. ಮಾದಕ ವ್ಯಸನ ನಿಮ್ಮ ತಲೆಗೆ ಹೋದರೆ ಏನಾಗ್ತದೆ ಎನ್ನುವುದನ್ನು ಈಗ ಸಂಪನ್ಮೂಲ ಹೇಳ್ತಾರೆ. ಅದರ ಹತ್ತಿರಕ್ಕೂ ಕೂಡ ಹೋಗಬೇಕು ಎನ್ನುವುದನ್ನು ಇಸ್ಲಾಂ ಹೇಳ್ತದೆ, ಹರಾಮ್ ಅಂತ ಇಸ್ಲಾಂ ಹೇಳ್ತದೆ. ಹೇಗೆ ಅದೇ ರೀತಿ ಎಲ್ಲ ಧರ್ಮದ ಬದಲು ಹೇಳುವುದು. ಮಾದಕ ವ್ಯಸನ ಏನ್ ಮಾಡ್ತದೆ ಅಂದ್ರೆ ನಿಮ್ಮನ್ನೇ ಸುಟ್ಟು ಬಿಡ್ತದೆ ಎನ್ನುವಂಥದ್ದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಜೀವನ ಹಾಳಾಗಿ ಬಿಡ್ತದೆ. ನಿಮ್ಮ ತಂದೆ ತಾಯಿಯವರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಕಲಿಸ್ತಾ ಇದ್ದಾರೆ, ಅವರ ನಿರೀಕ್ಷೆಗಳನ್ನು ಮುಚ್ಚುನೂರು ಮಾಡಬೇಡಿ. ಅವರ ನಿರೀಕ್ಷೆಗಳನ್ನು ನೀವು ಕೂಡ ಅರ್ಥ ಮಾಡಿಕೊಳ್ಳಿ. ನಿಮಗೆ ಬುದ್ಧಿ ಇದೆ, ಅರ್ಥ ಮಾಡಿಕೊಳ್ಳುವ ಬುದ್ಧಿ ಇದೆ. ಶಿಕ್ಷಣದೊಂದಿಗೆ ಸಾಮಾನ್ಯ ಜ್ಞಾನವನ್ನು ಪಡೆದುಕೊಂಡು ನೀವು ಮುನ್ನಡೆ ಇಡೀ. ಈ ಕಾರ್ಯಕ್ರಮದಲ್ಲಿ ನೀವು ಒಂದಷ್ಟು ಮಂದಿ ಅದನ್ನು ದೃಢವಾಗಿ ನಿರ್ಧಾರ ತೆಗೆದುಕೊಂಡು ಮುಂದೆ ಇಟ್ಟೇ ನಿಜಕ್ಕೂ ನಮ್ಮ ಕಾರ್ಯಕ್ರಮ ಸಾಧಕವನ್ನು ಹೇಳಿಕೊಂಡು ಮಾತಿಗಾಗಿ ಅವಕಾಶಕ್ಕಾಗಿ ಒದಗಿಸಿ ನನ್ನ ಮಾತಿನಿಂದ ವಿರಮಿಸುತ್ತೇನೆ. ನಮಸ್ಕಾರ. ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಕೆಲವು ಮಾತುಗಳನ್ನಾಡಿದ ನಿಮಗೆ ಈಗ ಶ್ರೀ ಇಬ್ರಾಹಿಂ ನಡ್ಪದವ್, ಕಾರ್ಯಾಧ್ಯಕ್ಷರು, ಶಾಲಾ ಅಭಿವೃದ್ಧಿ ಸಮಿತಿ, ಸರ್ಕಾರಿ ಪ್ರೌಢಶಾಲೆ ಕುಡಿಪು, ಹಾಗೆಯೇ ಇವರು ಸಮಾಜ ಸೇವೆ ಕೈಂಕರ್ಯದಲ್ಲಿ ತಮ್ಮನ್ನು ನಿಮ್ಮ ಜೀವನದಲ್ಲಿ ನೀವು ಏನು ಸಾಧನೆ ಮಾಡುತ್ತೀರೋ ಆ ಸಾಧನೆಯಿಂದ ಏನು ಕೆಟ್ಟ ಇದೆಯೋ ಅದನ್ನು ನೀಗಿಸುವುದಕ್ಕೋಸ್ಕರ ಜಮಿಯತ್ ಉಲಮಾ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮುಡಿಪು ಕುರ್ನಾಡಿನಿ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಪೂರ್ವ ಹಾಗೂ ಪ್ರೌಢಶಾಲೆ ವಿಭಾಗದ ಎಲ್ಲ ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂತಹ ಒಂದು ಸಂಘಟನೆಯನ್ನು ಇವತ್ತು ನಮ್ಮ KK ಅಬ್ದುಲ್ ನಾಸರ್ ವರ್ಗದ ಅಧ್ಯಕ್ಷರು ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಅತ್ಯಂತ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರಬೇಕು, ಬದಲಾವಣೆ ಅಲ್ಲದಿದ್ದರೂ ಮುಂದೆ ಬರುವಂತ ಆಪತ್ತು ಏನು ಅದನ್ನು ನೀಗಿಸುವಲ್ಲಿ ನಮ್ಮ ನಿಡಿಯಾ ಮೇಡಮ್ ಅವರು ನಿಮಗೆ ಏನು ಹೇಳಿಕೊಡ್ತಾರ ಅವರ ಮಾತುಗಳನ್ನು ಆಲಿಸಿಕೊಂಡು ನೀವು ನಿಮ್ಮ ಜೀವನವನ್ನು ಸಜ್ಜ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನಿಮಗಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಜಮಿಯತ್ ಉಲಮಾ ಘಟಕದ ಎಲ್ಲ ಕಾರ್ಯಕರ್ತರಿಗೂ ಅಧ್ಯಕ್ಷರಿಗೂ ಧನ್ಯವಾದ ಅರ್ಪಿಸಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ವಂದನೆಗಳು. ಅದರ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ KK ನಾಸರ್ ಅಧ್ಯಕ್ಷರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಾವು ಮಕ್ಕಳಿಗೆ ಇಷ್ಟು ಗಣ್ಯ ವ್ಯಕ್ತಿಗಳು, ಶಾಹುಲ್ ಅಮೀನ್ ಅವರು, ಇಬ್ರಾಹಿಂ ಕೋಡಿಚಾಲ್ ಅವರು, ಈ ನೋಡಿದ ಗಣ್ಯ ವ್ಯಕ್ತಿಗಳು ಇನ್ನೂ ಮಾತಾಡಲಿಕ್ಕೆ ಬರುವವರಿದ್ದಾರೆ. ಅವರೆಲ್ಲ ಹೇಳುವುದು ಒಳ್ಳೆಯ ವಿಷಯಗಳೇ, ರಿಪಿಟೇಟಿವ್ ಆಗುವ ಸಾಧ್ಯತೆಗಳು ಜಾಸ್ತಿ. ಆದರೆ ಈ ವಿಷಯ ನಾವು ಕೂಡ ಕಾಲೇಜಲ್ಲಿ ಹೇಳುವಂತ ವಿಷಯಗಳೇ. ರಿಪಿಟೇಟಿವ್ ಯಾಕೆ ಅಂದ್ರೆ ಪುನರ್ ಯಾಕೆ ಹೇಳ್ತೇವೆ ಅಂದ್ರೆ ತಪ್ಪು ಹೆಜ್ಜೆ ಇಡಬಾರ್ದು. ನಿಮ್ಮ ಭವಿಷ್ಯದಲ್ಲಿ ಯಾವತ್ತಿಗೂ ಕೂಡ ಯಾವ ಹಂತದಲ್ಲೂ ಕೂಡ ತಪ್ಪು ಹೆಜ್ಜೆ ಇಡಬಾರ್ದು. ಬಹುಶಃ ನಾವು ಮಾತ್ರ ಅಲ್ಲ, ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ಉದಾಹರಣೆಗೆ ನಿಮಗೆ ಅಶೋಕನ ಬಗ್ಗೆ ಗೊತ್ತು. ನಾನು ಇತಿಹಾಸದ ಪ್ರಾಧ್ಯಾಪಕ, ಅಶೋಕನ ಉದಾಹರಣೆಯನ್ನು ಕೊಡ್ತೇನೆ. ಅಶೋಕನ ಶಾಸನಗಳಲ್ಲಿ ಹಲವಾರು ವಿಧ ಇದೆ. ಪ್ರಶಸ್ತಿ ಶಾಸನಗಳು, ಆಡಳಿತಾತ್ಮಕ ಶಾಸನಗಳು, ಬೋಧನಾತ್ಮಕ ಶಾಸನಗಳು, ಈ ರೀತಿ ಬೇರೆ ಬೇರೆ ವಿಧಗಳಿವೆ. ಕೆಲವೊಂದು ಪ್ರಶಸ್ತಿ ಶಾಸನಗಳು ಯಾವ ರೀತಿ ಇದೆ ಅಂದ್ರೆ
ನಮ್ಮ ಸಾಧನೆಗಳನ್ನು ಹೊಗಳಿ ಬರೆದಂತ ಶಾಸನಗಳು, ಅಂದ್ರೆ ರಾಜರು ತಮ್ಮ ಸಾಧನೆಗಳನ್ನು ಹೊಗಳಿ ಬರೆದ ಶಾಸನಗಳು. ಅಶೋಕನ ಶಾಸನಗಳು ಹೆಚ್ಚಿನ ಶಾಸನಗಳು ಧಮ್ಮ ಶಾಸನಗಳು. ಧಮ್ಮ ಶಾಸನಗಳು ಅಂದ್ರೆ ಧಮ್ಮ ಅಂದ್ರೆ ಉನ್ನತ ನೈತಿಕ ತತ್ವಗಳನ್ನು ಹೇಳುವಂತ ಶಾಸನಗಳು. ಅಶೋಕನ ಎಲ್ಲ ಕಡೆಗಳಲ್ಲಿ ಈ ನೈತಿಕ ತತ್ವಗಳನ್ನು ರಾಜನಾಗುವ ಎಲ್ಲ ಕಡೆಗಳಲ್ಲಿ ಹಾಕಿರುವಂಥದ್ದು ನೈತಿಕ ತತ್ವಗಳನ್ನು ಹೇಳುವಂತ ಶಾಸನಗಳು. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಹಿರಿಯರಿಗೆ ಗೌರವ ಕೊಡಿ, ಕಿರಿಯರಿಗೆ ಮಾರ್ಗದರ್ಶನ ಕೊಡಿ, ಸತ್ಯೋತ್ತಮವಾದ ಜೀವನ ನಡೆಸಿ, ದಾನ ಮಾಡಿ, ಧರ್ಮ ಮಾಡಿ. ಸೊ ಈ ವಿಷಯಗಳೇ ಇರೋದು ಆತನ ಶಾಸನಗಳಲ್ಲಿ. ಅದನ್ನು ಹಲವಾರು ಕಡೆ ಆತ ಒತ್ತಿ ಈ ಶಾಸನಗಳಲ್ಲಿ ತಿಳಿಸ್ತಾನೆ. ಅಂದ್ರೆ ತನ್ನ ಪ್ರಜೆಗಳು ತಪ್ಪಬಾರದು ಆ ಒಂದು ಕಾಳಜಿ ಈ ಸಂಘಟನೆಯಲ್ಲೂ ಕೂಡ ಇದೆ. ಆ ಸಂಘಟನೆಯಲ್ಲಿ ಇದ್ದಂತ ಎಲ್ಲ ಪದಾಧಿಕಾರಿಗಳು ಹಲವಾರು ಸಲ ಹೇಳಿದ್ದಾರೆ. ಯಾಕಂದ್ರೆ ಮಾದಕ ವ್ಯಸನಿ ಆದ್ರೆ ನಿಮ್ಮ ಮನಸ್ಸಿನ ನಿಯಂತ್ರಣ ಹೋಗುತ್ತೆ, ನಿಮ್ಮ ವ್ಯಕ್ತಿತ್ವ ಹೋಗುತ್ತೆ, ನಿಮ್ಮ ವ್ಯಕ್ತಿತ್ವ ನಾಶ ಆಗುತ್ತೆ. ಜೊತೆಯಲ್ಲಿ ಬಹುಶಃ ಅವರು ಗಮನ ಇಟ್ಟು ನಿಮಗೆ ಇನ್ನೊಂದು ಮಾತನ್ನು ಹೇಳ್ತಿದ್ರು, ನಾವು ಕೂಡ ತಿಳಿಸ್ತೇವೆ. ನಿಮ್ಮ ಕೈಯಲ್ಲಿರುವಂತ ಶಿಕ್ಷಣ ಪಡೆಯುವಂತ ಒಂದು ಬದುಕು ಏನಿದೆ ಅದನ್ನು ಕಳ್ಕೊಳ್ಬೇಡಿ. ಎಷ್ಟು ದೀರ್ಘ ಅವಧಿಯವರೆಗೆ ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯನಾ ಅಷ್ಟರವರೆಗೆ ಮುಂದುವರಿಸಿ, ಬಿಡಬೇಡಿ. ಯಾಕಂದ್ರೆ ನಾವು ಹೆಚ್ಚಿನವರು ನಮ್ಮ ತರನೇ ಬಡ ಕುಟುಂಬದಲ್ಲಿ ಬಂದವರು ನೀವು ಮೇಲೆ ಬರ್ಬೇಕಿದ್ರೆ ಶಿಕ್ಷಣನೇ ನಿಮ್ಗೆ ಒಂದು ಅಡಿಪಾಯ. ಶಿಕ್ಷಣ ಇಲ್ಲ ಅಂದ್ರೆ ಮೇಲೆ ಬರೋದಕ್ಕೆ ತುಂಬಾ ಕಷ್ಟ ಇದೆ. ಸೊ ಆದ್ರಿಂದ ಶಿಕ್ಷಣ ಏನಿದೆ ಅದನ್ನು ಡಿಗ್ರಿ ಕಾಲೇಜಲ್ಲೇ ಮುಗಿಸ್ಬೇಡಿ, ಪೋಸ್ಟ್ ಗ್ರಾಜುಯೇಷನ್ ಆಗಿ ಅಥವಾ ಡಾಕ್ಟರೇಟ್ ಪದವಿ ಪಡೆಯಿರಿ, ಶಿಕ್ಷಣವನ್ನು ಮುಂದುವರಿಸಿ ನಮ್ಮ ಎಲ್ಲ ಸಂಪನ್ಮೂಲಗಳ ವ್ಯಕ್ತಿಯ ಆಶಯದಂತೆ. ಸೊ ಅವಕಾಶ ಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆ, ಅದರ ಮುಖ್ಯಸ್ಥರು, ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ, ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ಇದರಿಂದ ಪ್ರಯೋಜನ ಪಡೆಯಬಹುದು ಅಂತ ಬಂದಿರುವ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನನಗಿಂತ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಮಾಜಮುಖಿ ಕಾರ್ಯದಲ್ಲಿ ನಮ್ಮ ಜೀವನವನ್ನೇ ತೊಡಗಿಸಿಕೊಂಡಿರುವ ಈಗಾಗಲೇ ಹೇಳಿದ ಮಿತ್ರದ್ವಯರು ಅವರಿದ್ದಾರೆ. ಮೇಡಮ್ ಲಿಡಿಯಾ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಈ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ ಹೇಗೆ ನಡೆಸಿಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ. ಅತ್ಯುನ್ನತ ಮಟ್ಟದ್ದು, ಅದನ್ನ ಕೇಳುವ ಬಗ್ಗೆ ನಿಮ್ದಾಗ್ಲಿ ಅಂತ. ಸ್ವಚ್ಛತೆಯ ಬಗ್ಗೆ ಇಬ್ರು ಹೇಳ್ತಾರೆ. ನಾವೆಲ್ಲ ಕೊಳಕು ಹೊಲಸು ಗಲೀಜುಗಳನ್ನ ತೊಡ್ಕೊಂಡು, ಮನಸ್ಸಿರ್ಬೋದು, ಪರಿಸರ ಇರ್ಬೋದು, ದೇಹ ಇರ್ಬೋದು, ಹಾಗೆ ಮಾದಕ ವ್ಯಸನಕ್ಕೆ ಆಕರ್ಷಿತರಾಗದೆ ಮನಸ್ಸು ಸ್ವಚ್ಛ ಇದ್ರೆ, ದೇಹ ಸ್ವಚ್ಛ ಇದ್ರೆ ಅದಕ್ಕಿಂತ ಜಾಸ್ತಿಯ ಕಿತ್ತು ಬೇಕಾಗದೇ ಇರಬಹುದು. ಸೊ ಇಂಥ ಜಾಗೃತಿಯನ್ನ ನೀವು ಮೈಗೂಡಿಸಿಕೊಂಡು ನಿಮ್ಮ ಪರಿಸರದಲ್ಲಿ ಜಾಗೃತಿ ಉಂಟು ಮಾಡಿ. ಹಾಗಾಗಿ ಸ್ವಾಸ್ಥ್ಯ ಸಮಾಜ, ಸ್ವಾಸ್ಥ್ಯ ರಾಷ್ಟ್ರ, ಪ್ರಗತಿಪರ ರಾಷ್ಟ್ರವನ್ನ ಕಟ್ಟುವವರಾಗಿ ಅಂತ ಆಶಿಸ್ತಾ ವಿದ್ಯಾರ್ಥಿಗಳು ಹೇಳೋದಕ್ಕಿಂತ ಹೆಚ್ಚು ಯುವ ಸಮುದಾಯ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಬಹುಶಃ ನಿಮಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸುಸ್ತಾಗಿಲ್ಲ ಅಂತ ಗೊತ್ತಾಯಿತು, ಹಾಗಾಗಿ ನಾನು ಸುಸ್ತು ಮಾಡುವುದಿಲ್ಲ. ಯಾಕೆಂದರೆ ಸುಸ್ತಾಗಿಲ್ಲ, ಹೆಚ್ಚು ಸುಸ್ತು ಕೊಡುವುದಿಲ್ಲ. ನನಗೆ ಬಹುಶಃ ಶ್ರೀನಿವಾಸ ರೆಡ್ಡಿ ಅವರಿಗೆ 1 ಗಂಟೆಗೆ ಪುತ್ತೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಇಬ್ಬರಿದ್ದೇವೆ, ದಯವಿಟ್ಟು ನೀವು ಹೆದರಬೇಡಿ. ನಾವು ಇಬ್ಬರ ಸಮಯವನ್ನು ಒಟ್ಟಿಗೆ ತಗೊಳ್ತೇವೆ. ನಮಗೆ ಕೊಟ್ಟ ಇಬ್ಬರ ಸಮಯವನ್ನು ಒಟ್ಟಿಗೆ ತಗೊಂಡು ಕೆಲವು ನಿಮಿಷಗಳಲ್ಲಿ ನಮ್ಮ ಮಾತನ್ನು ಮುಗಿಸ್ತೇವೆ. ಬಹುಶಃ ನನಗೆ ಹೆಚ್ಚು ಹೇಳಲಿಕ್ಕಿಲ್ಲ. ಮುಂದಕ್ಕೆ ಶ್ರೀನಿವಾಸ ಶೆಟ್ಟರು ಸ್ವಚ್ಛತಾ ರಾಯಭಾರಿಗಳಾಗಿರುವುದರಿಂದ ಅವರು ಸ್ವಚ್ಛತೆಗೆ ಸಂಬಂಧಪಟ್ಟ ಕೆಲವು ಸಂವಾದವನ್ನು ಕೆಲವು ನಿಮಿಷ ನಿಮ್ಮ ಜೊತೆಗೆ ಮಾಡ್ತಾರೆ. ನನಗಿರುವುದಿಷ್ಟೇ. ನನಗೆ ಬಹಳ ಖುಷಿ ಅಂದರೆ ಜಮೀಯತುಲ್ಲಾ ಫಲಾಹ್ ಬಹುಶಃ ಪ್ರಥಮ ಬಾರಿಗೆ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಂದರೆ ಅವರು ಹಿಂದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತುಂಬ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ಬಹಳ ಹೆಸರುವಾಸಿಯಾಗಿದೆ. ಆದರೆ ಈ ಸ್ವಚ್ಛತೆ ಮತ್ತು ಮಾದಕ ವ್ಯಸನ ಇದರ ಬಗ್ಗೆ ನಮ್ಮ ಯುವ ಸಮುದಾಯವನ್ನು ಒಂದು ಜಾಗೃತಿಗೊಳಿಸಲಿಕ್ಕೆ ಮಾಡಿದ ಬಹುಶಃ ಒಂದು ಮಾದರಿ ಕಾರ್ಯಕ್ರಮ ಇದು. ನಮ್ಮ ಈ ಕಾಲೇಜು ಮತ್ತೆ ಅದಕ್ಕೆ ಅವರಿಬ್ಬರನ್ನು, ಈ ಒಂದು ಕಾಲೇಜನ್ನು ಮತ್ತೆ ಆ ಸಂಸ್ಥೆಯನ್ನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಇದು ಯಾಕೆ ಅಭಿನಂದಿಸ್ತೇನೆ ಅಂದರೆ ಬಹುಶಃ ನಮ್ಮ ಮುಂದಿರುವ ಸವಾಲು ಈಗ ಸ್ವಚ್ಛತೆ ಮತ್ತೆ ವ್ಯಸನ. ಇದು ನಮ್ಮ ಮುಂದಿನ ದೊಡ್ಡ ಸವಾಲಿದೆ. ಇದು ಸವಾಲು ನಮ್ಮ ಸರ್ಕಾರ ವ್ಯವಸ್ಥೆಗೆ, ಸಮಾಜ ವ್ಯವಸ್ಥೆಗೆ ಸವಾಲಾಗಿ ಪರಿಣಮಿಸಿದೆ. ಇದನ್ನು ಯಾರಿಂದಲೂ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ.
ನಮ್ಮ ಈಗಿನ ಒಂದು ಸಮಾಜಕ್ಕೆ ದೊಡ್ಡ ಮರಣ ಗುಂಡಿಯನ್ನು ತೋಡಿದ್ದಾರೆ. ಅದು ಈ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಕಸ ನಿರ್ವಹಣೆಯಲ್ಲಿ ಒಂದು ವ್ಯವಸ್ಥಿತವಾಗಿ ಇಲ್ಲದಿರುವುದರಿಂದ ಮತ್ತೆ ಈ ಒಂದು ಮಾದಕ ವ್ಯಸನಕ್ಕೆ ನಮ್ಮ ಯುವ ಸಮುದಾಯವನ್ನು ತಳ್ಳಿರುವುದು ನಮ್ಮ ಇಡೀ ಮುಂದಿನ ಸಮಾಜವನ್ನು ಒಂದು ಮರಣ ಗುಂಡಿಗೆ ತೋಡಿದ್ದಾರೆ. ಈ ಮರಣ ಗುಂಡಿಗೆ ಬೀಳಬೇಕಾ ಮೇಲೆ ನಿಲ್ಬೇಕಾ ನಮಗೆ ಬಿಟ್ಟಿದೆ. ಇದನ್ನು ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ನೀವೆಲ್ಲ ವಿದ್ಯಾರ್ಥಿ ಯುವ ಜನರಿದ್ದೀವಿ. ನೀವು ಇದರ ಬಗ್ಗೆ ಚಿಂತನೆ ಮಾಡದಿದ್ದರೆ ಬೇರೆ ಯಾರಿಂದ ಏನೂ ಮಾಡಲಿಕ್ಕೆ ಆಗುದಿಲ್ಲ. ನಾವು ಒಂದು ದೃಢ ಸಂಕಲ್ಪ ಮಾಡಬೇಕು. ಅದಕ್ಕೆ ಅದು ನಿಮ್ಮಿಂದ ಸಾಧ್ಯ ಅಂತ ಹೇಳ್ತಾ ನಾನು ಇನ್ನೇನು ಬೇರೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ ಇದೆ. ಇವತ್ತಿದು ಪ್ರಾರಂಭ ಅಷ್ಟೇ. ಇನ್ನು ಮುಂದೆ ನಾವು ನಿರಂತರವಾಗಿ ಕೆಲಸ ಮಾಡಬೇಕು. ಈ ಕಾರ್ಯಕ್ರಮ ಭಾಷಣದಿಂದ ಖಂಡಿತ ಆಗುವುದಿಲ್ಲ. ನಾವು ಕಾರ್ಯದಲ್ಲಿ ತೋರಿಸಬೇಕು, ಕಾರ್ಯದಲ್ಲಿ ಇಳಿಬೇಕು. ಅದಕ್ಕೆ ನಿಮ್ಮ ಹತ್ರ ನನ್ನ ಕೋರಿಕೆ, ನೀವು ಈ ಕಾರ್ಯಕ್ರಮಕ್ಕೆ ಒಂದು ಸ್ವಚ್ಛತಾ ಏನು ವಾರಿಯರ್ಸ್, ಸ್ಯಾನಿಟೇಷನ್ ವಾರಿಯರ್ಸ್ ಆಗಬೇಕು. ವ್ಯಸನ ಮುಕ್ತ ಕೆಲಸ ಮಾಡಲಿಕ್ಕೆ ಒಂದು ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ವಾರಿಯರ್ಸ್ ಅಂದ್ರೆ ಯೋಧರು ಆಗಬೇಕು ಅಂತ ಕೇಳಿಕೊಳ್ತೇನೆ. ಖಂಡಿತ ನೀವು ಅದನ್ನು ಸ್ವೀಕರಿಸಿ ತಿಳ್ಕೊಂಡಿದ್ದೇನೆ. ಮುಂದಕ್ಕೆ ಶ್ರೀನಶೆಟ್ಟರು ಕೆಲವು ನಿಮಿಷ ನಿಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂವಾದ ನಡೆಸಬೇಕಂತ ಕೇಳಿಕೊಳ್ತೇನೆ. ನಾವು ಮರಣ ಗುಂಡಿಗೆ ಬೀಳೋದಿಲ್ಲ. ನಾವು ಮರಣ ಗುಂಡಿಗೆ ಬೀಳದ ಹಾಗೆ ಮಾಡಲಿಕ್ಕೆ ಜಮಾಯಿತುಲ್ ಫಲಾಹ್ ಸಂಕಲ್ಪ ಮಾಡಿದೆ. ದಯವಿಟ್ಟು ಮಿತ್ರರೇ, ಕೆಲವೇ ನಿಮಿಷದಲ್ಲಿ ನಮ್ಮ ಕಾರ್ಯ ಮುಗಿಸುತ್ತೇವೆ. ನಮ್ಮ ತಾಲೂಕು ಮಾತ್ರ ಅಲ್ಲ, ಜಿಲ್ಲೆ, ರಾಜ್ಯ, ದೇಶದಲ್ಲಿ ಈ ತರಹದ ಕಾರ್ಯಕ್ರಮ ನಡೆದಿಲ್ಲ. ಅಂದರೆ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಗಳು, ಪ್ರಾಧ್ಯಾಪಕರು, ಪ್ರಾಂಶುಪಾಲರು, ಆಡಳಿತ ಸಮಿತಿ, ವಿದ್ಯಾರ್ಥಿಗಳು ನಾವೆಲ್ಲ ಒಂದಾಗಿ ಇವತ್ತು ಕಾರ್ಯಕ್ರಮ ಇಳಿದಿದ್ದೇವೆ. ಯಾಕಂದ್ರೆ ನಾವು ಮರಣ ಗುಂಡಿಗೆ ಬೀಳಬಾರದು, ಬೀಳದಾಗಿ ಕಲಿಬೇಕು ಅಂತ ಹೇಳಿಕೆ ನಾವಿಲ್ಲಿ ಕೂತಿದ್ದೇವೆ, ನಿಂತಿದ್ದೇವೆ. ನಿಮಗೆ ಅಭಿನಂದನೆಗಳು ವಿದ್ಯಾರ್ಥಿನಿಯರೇ. ಮುಂದಿನ 3 ತಿಂಗಳಲ್ಲಿ ಕಾಲೇಜು ಮಾತ್ರ ಅಲ್ಲ, ನಿಮ್ಮ ಮನೆ ನೋಡಲಿಕ್ಕೆ ಊರ ಹೊರ ಊರವರು ಬರುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಜಮಾಯಿತುಲ್ ಫಲಾಹ್ ಶಿಕ್ಷಣ ಕಾರ್ಯಕ್ರಮ ಶುರು ಮಾಡಿದ್ದು. ಅಂದ್ರೆ ಅದು ಶಕ್ತಿ. ಶಿಕ್ಷಣವೇ ಶಕ್ತಿ. ಎರಡನೆಯದ್ದು, ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಮೃದ್ಧಿ ಕೊಡ್ಲಿಕ್ಕೆ ಎರಡನೇ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಸ್ವಚ್ಛತೆಯೇ ಸಮೃದ್ಧಿ. ಸ್ವಚ್ಛತೆಯೇ ಶಿಕ್ಷಣವೇ ಶಕ್ತಿ. ಸ್ವಚ್ಛತೆಯೇ ಸಮೃದ್ಧಿ. ಇಬ್ಬರು ವಿದ್ಯಾರ್ಥಿ ಇಬ್ಬರಿಗೆ ಸ್ವಲ್ಪ ಸಹಕರಿಸಿ. ನಿಮ್ಮ ಕಾಲೇಜು, ನಮ್ಮ ಕಾಲೇಜು ಮುಂದಿನ 3 ತಿಂಗಳಲ್ಲಿ ಕರ್ನಾಟಕ ಮತ್ತು ಭಾರತ ನೋಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ಆದರ್ಶ ವಿದ್ಯಾರ್ಥಿಗಳಿದ್ದೀರಿ. ನಾವು ಮರಣದ ಗುಂಡಿಗೆ ಬೀಳದ ಹಾಗೆ ಮಾಡಲಿಕ್ಕೆ ಶಕ್ತಿ ನಮ್ಮದು. ಯುವ ಶಕ್ತಿ, ದೇಶದ ಶಕ್ತಿ. ಸ್ವಚ್ಛತೆಯೇ ಸಮೃದ್ಧಿ. ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಸ್ವಚ್ಛತೆಯ ಮಹತ್ವ ಅರಿತುಕೊಳ್ಳಿ ವಿದ್ಯಾರ್ಥಿನಿಯರೇ. ನಾವು ಒಂದು ಸಲ ಪುತ್ತೂರಿಗೆ ಹೋದವು. ಒಂದು ಅರ್ಧ ಗಂಟೆ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ನಾವು ಕಾರ್ಯಕ್ರಮ ಮಾಡಿದೆವು. ಅದೇ ದಿವಸ ಒಂದು ಹುಡುಗಿ ಮನೆಗೆ ಹೋಗಿ ಸ್ವಚ್ಛತೆ ಕಾರ್ಯ ಆರಂಭಿಸಿದರು. 3 ತಿಂಗಳಲ್ಲಿ ಅವರ ಮನೆ, ಅವರ ಊರು ಮಾತ್ರ ಅಲ್ಲ, ಅವರ ತಾಲೂಕು ಮಾತ್ರ ಅಲ್ಲ, ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಅಲ್ಲ, ದೇಶದ ಗಮನ ಸೆಳೆಯಿತು. ಆ ಮನೆ ಯಾಕಂದ್ರೆ ಅಲಂಕಾರ ಗ್ರಾಮದ ಪ್ರೇಮ ಅವರ ಮನೆ. ಪ್ರೇಮ ಅವರು ಎಸ್ ಸಿ ಜನಾಂಗದವರು. ನಮ್ಮ ಮಾಹಿತಿ ಕೇಳಿದ ಕೂಡಲೇ ಮನೆಗೆ ಹೋಗಿ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಅಪಾಯಕಾರಿ ಕಸ ಬೇರೆ ಮಾಡಿದ್ದು. ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ಬೇರೆ ಮಾಡಿದ್ದು. ಹಸಿ ಕಸವನ್ನು ಗೊಬ್ಬರ ಮಾಡಿ ಗಿಡಕ್ಕೆ ಕೊಟ್ಟದ್ದು, ಒಣ ಕಸವನ್ನು ಹಣಕಸವನ್ನಾಗಿ ಮಾಡಿದ್ದು, ಬ್ಯಾಡ್ ಪ್ಯಾಂಪರ್ಸ್ ಇತರ ಅಪಾಯಕಾರಿ ಕಸವನ್ನು ಮನೆಯಲ್ಲಿ ಗುಂಡಿಯಲ್ಲಿ ತ್ಯರ್ಥ ಮಾಡಿದ್ದು. ಹಸಿ ಕಸ ಗೊಬ್ಬರ ಆಯಿತು, ಒಣ ಕಸ ಹಣ ಕಸ ಆಯಿತು, ಅಪಾಯಕಾರಿ ಕಸವನ್ನು ಸರಿಯಾದ ರೀತಿಯಲ್ಲಿ ಗುಂಡಿಯಲ್ಲಿ ಹಾಕಿ ತ್ಯರ್ಥ ಮಾಡಿದ್ದು. ಅವರ ಮನೆಯ ಕಸ, ಹಸಿ ಕಸ ಇರಲಿ, ಒಣ ಕಸ ಇರಲಿ, ಬ್ಯಾಡ್ ಪ್ಯಾಂಪರ್ಸ್ ಇರಲಿ, ಹೊರಗೆ ಬರಲಿಲ್ಲ. ಪ್ಲಾಸ್ಟಿಕ್ ಮತ್ತಿತರ ಕಸಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಪ್ಲಾಸ್ಟಿಕ್ ಮತ್ತಿತರ ಕಸಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಮಾತ್ರ ಅಲ್ಲ, ಕಾನೂನು ಬಾಹಿರ ಶಿಕ್ಷಾರ್ಹ ಅಪರಾಧ. ಮಕ್ಕಳೇ, ನಾವು ಏನು ಮಾಡಬೇಕು? ಪ್ರೇಮ ಅವರ ಮನೆಯಲ್ಲಿ ಮಾಡಿದಾಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಅಪಾಯಕಾರಿ ಕಸವನ್ನು ಬೇರೆ
ಮನೆಯಲ್ಲಿ ಇತ್ಯರ್ಥ ಮಾಡುವುದು. ನಮಗೆ ಇತ್ಯರ್ಥ ಮಾಡಲಿಕ್ಕೆ ಆಗದನ್ನು ಬೇರೆ ಬೇರೆ ವಿಂಗಡಿಸಿ ಗ್ರಾಮ ಪಂಚಾಯತಿಗೆ ನೀಡಿದರೆ ಅವರು ಸರಿಯಾದ ರೀತಿಯಲ್ಲಿ ಇತ್ಯರ್ಥ ಮಾಡುತ್ತಾರೆ. ಮಕ್ಕಳೇ, ಪಂಚಾಯತ್ಗಳಲ್ಲಿ ಸರಿಯಾಗಿ ಇತ್ಯರ್ಥ ಮಾಡುವಂಥ ವ್ಯವಸ್ಥೆ ಇಲ್ಲದೆ ಇರಬಹುದು. ಆದರೆ ನಾವು ನಮ್ಮ ಮನೆಯಲ್ಲಿ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸವನ್ನು ವಿಂಗಡಿಸಿ ನೀವು ಕೆಲಸ ಶುರು ಮಾಡಿ. ಕೆಲಸ ಶುರು ಮಾಡಿದ್ರೆ ಏನಾಗುತ್ತೆ? ಪ್ಲಾಸ್ಟಿಕ್ ಕಸವನ್ನು ಬಿಸಾಡಿದ್ರೆ ಸುಟ್ಟು ಏನಾಗುತ್ತೆ? ಮಕ್ಕಳೇ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ, ಪ್ಲಾಸ್ಟಿಕ್ ಕಸವನ್ನು ಸುಟ್ಟರೆ ಅದರಿಂದ ಬರುವ ಹೊಗೆ ಗರ್ಭದಲ್ಲಿರುವ ಶಿಶುವನ್ನು ಅಂಗವಿಕಲ ಮಾಡುತ್ತದೆ, ಸುಟ್ಟರೆ ಕ್ಯಾನ್ಸರ್ ತರುತ್ತದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ಲಾಸ್ಟಿಕ್ ಕಸವನ್ನು ಸುಡುವವರಿಗೆ, ಬಿಸಾಡುವವರಿಗೆ 500 ರೂಪಾಯಿಯಿಂದ 25,000 ದಂಡ ಹಾಕಬಹುದು. ಸುಪ್ರೀಂ ಕೋರ್ಟ್ ಹೇಳಿದೆ. ಕರ್ನಾಟಕ ಸರ್ಕಾರ 2016ರಲ್ಲಿ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಜಾರಿಗೆ ತಂದಿದೆ. ಕಾನೂನು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ. ಸುಪ್ರೀಂ ಕೋರ್ಟ್ ಆದೇಶ ಉಂಟು. ಆದರೂ ಪ್ಲಾಸ್ಟಿಕ್ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಸುಡುವುದು ನಾವು ನಿಲ್ಲಿಸಿಲ್ಲ. ಮಕ್ಕಳೇ, ಇವತ್ತು ಕಾನೂನು ಜಾರಿಗೆ ಬರಲಿಲ್ಲ, ನಮಗೆ ಜಾಗೃತಿ ಬರಲಿಲ್ಲ. ಇದಕ್ಕೆ ಬರೀ ಕಾನೂನಿನ ಕೆಲಸ ಆಗುವುದಿಲ್ಲ. ಈಗ ಬೇಕಾದ್ದು ಅರಿವು. ಅರಿವು ಔಷಧಿ. ಕಸ ಬಿಸಾಡುವ, ಸುಡುವ ರೋಗಕ್ಕೆ ಔಷಧಿ ಅರಿವು. ಅರಿವು ಕೊಡುವ ಕೆಲಸವನ್ನು ನಮ್ಮ ನಾಸೇಸ್ತರ್ ಅವರ ನೇತೃತ್ವದಲ್ಲಿ ಇವತ್ತು ಆರಂಭವಾಗಿದೆ. ಅರಿವೇ ಔಷಧಿ, ಶಿಕ್ಷಣವೇ ಶಕ್ತಿ. ಕಸ ಬಿಸಾಡುವ, ಸುಡುವ ಚಟಕ್ಕೆ, ಮದ್ಯ ವ್ಯಸನ ಹೇಗೂ ಚಟವ, ಕಸ ಬಿಸಾಡುವುದು ಮತ್ತು ಸುಡುವುದು ಕೂಡ ಚಟ. ಈ ಚಟಕ್ಕೆ ಔಷಧಿ ಅರಿವು. ಅರಿವು ಕೊಡುವ ಕೆಲಸ ಇವತ್ತು ಆರಂಭ ಆಗಿದೆ. ನಾವು ನಿಮ್ಮ ಜೊತೆಗೆ ಈ ಅರಿವಿನೊಟ್ಟಿಗೆ ಅನುಷ್ಠಾನ ಬೇಕು. ಮಕ್ಕಳೇ, ನಾವು ನಿಮ್ಮ ಮನೆಗೆ ಬರುತ್ತೇವೆ. ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ನಾವು ಆಡಿದ ಮಾತು ಪ್ರತಿಯೊಂದು ಕ್ರಿಯೆಗೆ ಬರಬೇಕು. ನಾವು ನಿಮ್ಮ ಇಲ್ಲಿರುವ ಮಕ್ಕಳ, ಎಲ್ಲರ ಮಕ್ಕಳ ಮನೆಗೆ ನಾವು ಬರುತ್ತೇವೆ. ನಿಮ್ಮ ಮನೆ ಕಸಮುಕ್ತ ಮನೆ ಆಗಬೇಕು, ಸ್ವಚ್ಛ ಮನೆ ಆಗಬೇಕು, ಹಸಿರು ಮನೆ ಆಗಬೇಕು. ಅತಿ ಶೀಘ್ರವಾಗಿ ಇಲ್ಲಿ ಬಂದ ಮಕ್ಕಳಲ್ಲಿ ಈಗಾಗಲೇ ಕೆಲವು ಸ್ವಚ್ಛ ಮನೆ ಆಗಿರಬಹುದು, ಹಸಿರು ಮನೆ ಆಗಿರಬಹುದು. ನೀವು ನಿಮ್ಮ ಪ್ರಾಧ್ಯಾಪಕರಿಗೆ, ಪ್ರಿನ್ಸಿಪಾಲ್ಗೆ ಹೇಳಿ, ಗೊತ್ತಿಲ್ಲ ನಮಗೆ ಯಾವ ಮನೆ ಮೊದಲ ಮನೆ ಬರುವ ಹಾಗೆ ಉಂಟು ಅಂತ ಗೊತ್ತಿಲ್ಲ. ಇಲ್ಲಿ ಬಂದಿರುವ ವಿದ್ಯಾರ್ಥಿನಿಯರ ಪ್ರತಿಯೊಂದು ಮನೆ ಕೂಡ ಕಸಮುಕ್ತ ಮನೆ ಆಗುತ್ತದೆ, ಸ್ವಚ್ಛ ಮನೆ ಆಗುತ್ತದೆ, ಹಸಿರು ಮನೆ ಆಗುತ್ತದೆ. ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಹೇಗುಂಟು ಹಾಗೆ ಹಸಿ ಕಸಕ್ಕೆ ಗೊಬ್ಬರ ಮಾಡುವ ವ್ಯವಸ್ಥೆ, ಒಣ ಕಸಕ್ಕೆ ದೊಡ್ಡ ವ್ಯವಸ್ಥೆ ಬೇಡ. ಇಂಥ ಒಂದು ಬಕೆಟ್ ಅಥವಾ ಗೋಣಿ ಚೀಲ ಸಾಕು. ಹಾಗೆ ಪ್ಯಾಂಪರ್ಸ್ ಮನೆಯಲ್ಲಿ ಇತ್ಯರ್ಥ ಮಾಡಬಹುದು. ಅದನ್ನು ಮಾಡುವುದು ಹೇಗೆ ಅಂತ ಮತ್ತೆ ನಿಮ್ಮ ಕಾಲೇಜಿಗೆ ಬರುತ್ತೇವೆ, ನಿಮ್ಮ ಮನೆಗೆ ಬರುತ್ತೇವೆ, ಅಲ್ಲಿ ನಿಮಗೆ ಮಾಹಿತಿ ಕೊಡುತ್ತೇವೆ. ಮಕ್ಕಳೇ, ಇದು ಕಲರ್ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಗ್ರಾಮ ಪಂಚಾಯತ್ನವರು ಇದನ್ನು ಪುಡಿ ಮಾಡಿದರೆ 35 ರೂಪಾಯಿ ಸಿಗುತ್ತದೆ. ಈ ಕಲರ್ ಇದಕ್ಕೆ 35 ರೂಪಾಯಿ ಸಿಗುತ್ತೆ. ನೋಡಿದ ಪೇಪರ್ ಚೂರು ಇದೆ, ಇದಕ್ಕೆ ಕೆಜಿಗೆ 4 ರೂಪಾಯಿ. ನ್ಯೂಸ್ ಪೇಪರ್ ಪುಡಿ ಪೇಪರ್ ಚೂರು 4 ರೂಪಾಯಿ. ಇದು ಬಿಳಿ 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 ಪ್ಲಾಸ್ಟಿಕ್ ಪಾಲಿಥಿನ್ ಬ್ಯಾಗ್ ಉಂಟು, ಇದಕ್ಕೂ ಹಣ ಉಂಟು. ಇದನ್ನು ನೀವೇ ದುಡ್ಡಿಗೆ ಮಾರಬಹುದು. ಇದು ಹಾಲಿನ ಪ್ಯಾಕೆಟ್, ಇದಕ್ಕೆ ಕೆಜಿಗೆ 9-10 ರೂಪಾಯಿ ಉಂಟು. ಇದು ಪೇಪರ್ಸ್, ವೇಸ್ಟ್ ಪೇಪರ್ ನೋಡಿ, ಇದಕ್ಕೆ ಕೆಜಿ 4 ರೂಪಾಯಿ ಉಂಟು. ಈ ಕಸವನ್ನು ನೀವು ನಿಮ್ಮ ಮನೆಯಲ್ಲಿ ಬೇರೆ ಬೇರೆಯಾಗಿ ಮಾಡಿದ್ರೆ, ನೀವು ನಮಗೆ ಫೋನ್ ಮಾಡಿದರೆ ನಾನು ಹೇಳಿದ ಹಣ ನಿಮಗೆ ನಿಮ್ಮ ಮನೆಗೆ ನಾವು ಸಿಗುವ ಹಾಗೆ ಮಾಡುತ್ತೇವೆ. ಈ ಕಸವನ್ನು ಖರೀದಿ ಮಾಡುವವರು ನಮ್ಮ ಹೂವಾಗಲು ಬಾಳೆಪುಣಿಯಲ್ಲಿ ಇಸ್ಮಾಯಿಲ್ ಕನಂತೂರು ಅಂತ ಇದ್ದಾರೆ. ಇಸ್ಮಾಯಿಲ್ ಕನಂತೂರನೊಟ್ಟಿಗೆ ನಾವು ನಿಮ್ಮ ಮತ್ತೆ ಕಾಲೇಜಿಗೆ ಬರುತ್ತೇವೆ. ಯಾಕೆ ಇವತ್ತು ಆಡಿದ ಮಾತು ನಾನು ಆಡಿದ್ದೇನೆ. ಈ ಆಡಿದ ಮಾತು ನೀವು ಕೇಳಿದ್ದೀರಿ. ಕೇಳಿದವರು ಕೆಲಸ ಮಾಡದಿದ್ರೆ, ಆಡಿದವರನ್ನು ಮಾಡಲಿಕ್ಕೆ ಸಹಾಯ ಮಾಡದಿದ್ರೆ ನನಗೂ ಪಾಪ, ನಿಮಗೂ ಪಾಪ, ಇವರಿಗೂ ಪಾಪ. ನಮ್ಮನ್ನು ಕರೆದವರಿಗಾಗಿ, ನಿಮಗಾಗಿ, ನನಗಾಗಿ ಪಾಪ ಬರಬಾರದಂದ್ರೆ ಇವತ್ತಿನಿಂದಲೇ ನಮ್ಮ ಮನೆಯ ಕಸವನ್ನು ಹಸಿ ಕಸ ಬೇರೆ, ಒಣ ಕಸ ಬೇರೆ, ಅಪಾಯಕಾರಿ ಕಸ ಬೇರೆಗೆ ಮಾಡುವ. ಹಸಿ ಕಸವನ್ನು ಗೊಬ್ಬರ ಮಾಡುವ, ಒಣ ಕಸವನ್ನು ಹಣ ಕಸವನ್ನಾಗಿ ಮಾಡುವ, ಬ್ಯಾಡ್ ಕಂಪರ್ಸನ್ನು ಮನೆಯಲ್ಲಿ ಗುಂಡಿಯಲ್ಲಿ ಇತ್ಯರ್ಥ ಮಾಡುವ ಅಂತ ಹೇಳಿ ಮುಂದಿನ ಮೊದಲ ಮನೆ ಯಾವುದು ನಾವು ಹೇಳಬೇಕು. ನಮ್ದು ನಿಮ್ಮ ಬಳಿಗೆ 11 ಸಲ ಬರುತ್ತೇವೆ. ಒಂದು ವರ್ಷದ ಕಾರ್ಯಕ್ರಮ, ತಿಂಗಳಿಗೆ 1 ಅಂತ, ಕೆಲವು ತಿಂಗಳಿಗೆ 2 ಆಗ್ಬೋದು. ನನ್ನ ಮನೆ ಪ್ರಿನ್ಸಿಪಾಲ್ಗೆ ಹೇಳಿದ್ದೇನೆ. 2 ಪ್ರಿನ್ಸಿಪಾಲ್, 1 ಪೌಢ HM ಇದ್ದಾರೆ, ಆಡಳಿತ ಸಮಿತಿ ಇದೆ, ಎಲ್ಲರೂ ನಮ್ಮ ಸ್ನೇಹಿತರಿದ್ದಾರೆ. ನನಗೊಂದು ಆಶೆ ಉಂಟು, ಈ ಹೈಸ್ಕೂಲು, ಪದವಿ ಪೂರ್ವ ಕಾಲೇಜು, ಸೀನಿಯರ್ ಕಾಲೇಜು 3 ಕೂಡ ಸ್ವಚ್ಛತೆಗೆ ಮಾದರಿಯಾಗಬಹುದು. ಈ ಸ್ವಚ್ಛತೆ ಕೆಲಸ ಮಾಡ್ತಾ ಮಾಡ್ತಾ ಮುಂದಿನ ದಿನಗಳಲ್ಲಿ ನೀವು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಮನೆಗೆ ಒಂದು ಹಣ್ಣಿನ ತೋಟ, ಒಂದು 14 ಹಣ್ಣಿನ ಗಿಡ ನೆಟ್ಟರೆ 4,900 ರೂಪಾಯಿ. ಒಂದು ಚಿಕ್ಕ ಮಲ್ಲಿಗೆ ತೋಟ ಮಾಡಿದರೆ 5,600 ರೂಪಾಯಿ. ಸ್ವಚ್ಛತೆ ಆದ ಕೂಡಲೇ ಹಸಿರು ಮನೆ ನಿಮ್ಮ ಮನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕುಟುಂಬದ ಉದ್ಯೋಗ ಚೀಟಿ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ 5,000ದಿಂದ 5 ಲಕ್ಷ ರೂಪಾಯಿ ತನಕ ಸರ್ಕಾರದ ಹಣ ತೆಗೆದುಕೊಂಡು ನಿಮ್ಮ
ವ್ಯಸನ ಮುಕ್ತ ಮನೆ ಗ್ರಾಮ ಮಾಡಲಿಕ್ಕೆ ಬಂದಿದ್ದೀರಿ. ಅಷ್ಟು ಮಾತ್ರ ನೀವು ನಿಮ್ಮ ಮನೆಗೆ ಒಂದು ಅಭಿವೃದ್ಧಿ ಯೋಜನೆ, ಫ್ಯಾಮಿಲಿ ಡೆವಲಪ್ಮೆಂಟ್ ಪ್ಲಾನ್, ಕುಟುಂಬದ ಅಭಿವೃದ್ಧಿ ಯೋಜನೆ ಮಾಡಬೇಕು. ನೀವು ಕಲಿತು ಉದ್ಯೋಗ ಹೋದ ನಂತರ ಈಗಲೇ ಕಲೆ ತೆಗೆಯುವಾಗಲೇ ನಿಮ್ಮ ಮನೆಯನ್ನು ಒಂದು ಸ್ವಚ್ಛ ಮನೆ, ಕಸಮುಕ್ತ ಮನೆ, ವ್ಯಸನ ಮುಕ್ತ ಮನೆ, ಹಿಂಸ ಮನೆ, ಸ್ವಉದ್ಯೋಗದ ಮನೆ, ಸುಸ್ಥಿರ ಅಭಿವೃದ್ಧಿ ಹೊಂದಿದ ಮನೆ ಮಾಡಬೇಕು ಅಂತ ನಿಮ್ಮ ಹತ್ರ ಹೇಳುತ್ತಾ, ಸ್ವಚ್ಛತೆಯೇ ಅಂದರೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ. ಮೇಡಮ್ ಸ್ವಲ್ಪ ಹೋಗಿ ನೋಡಿ, ಇಲ್ಲಿದೆ ಆರೋಗ್ಯವೇ ಭಾಗ್ಯ, ಸ್ವಚ್ಛತೆಯೇ ಸಮೃದ್ಧಿ, ಸ್ವಚ್ಛ ಮನೆ ಅಭಿಯಾನ. ಹಸಿ ಕಸ, ಒಣ ಕಸ, ಪ್ಯಾಡ್ ಕಂಪಸ್ಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಕಸ ಸಾಗಾಟ ವಾಹನಕ್ಕೆ ನೀಡಿ ಸಮರ್ಪಕ ನಿರ್ವಹಣೆಗೆ ಸಹಕರಿಸಿ ತ್ಯಾಜ್ಯ ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಕೈಜೋಡಿಸಿ ಅಲ್ಲಿವೇ ಔಷಧಿ. ಇದು ಪ್ರತಿ ಮನೆಯಲ್ಲಿ ಆಗಬೇಕಾದ ಕೆಲಸ. ಈ ಕೆಲಸ ಆಗದಿದ್ದರೆ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತದೆ. ಆರೋಗ್ಯ ಭಾಗ್ಯ, ಸ್ವಚ್ಛತೆ ಸಮೃದ್ಧಿ ಮಾದರಿ ಗ್ರಾಮ ಅಭಿಯಾನ ಕ್ಯಾನ್ಸರ್ ಕಾರಕ, ಪರಿಸರ ಜೀವ ಸಂಕುಲಕ್ಕೆ ಮಾರಕ ಆಗಿರುವಂತಹ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಸುಡುವುದು ಕಾನೂನು ಬಾಹಿರ ಶಿಕ್ಷಾರ್ಹ ಅಪರಾಧ. ಅರಿವೇ ಔಷಧಿ, ಕೆಳಗೆ ಅರಿವೇ ಔಷಧಿ ಎಂದು ಬಂದಿದೆ. ಈ ಅರಿವನ್ನು ತೆಗೆದುಕೊಂಡು ಆ ಕೆಲಸ ಮನೆಯಲ್ಲಿ ಮಾಡಬೇಕಾದ ಕೆಲಸ ನೀವು ಮಾಡಿದರೆ, ಪಂಚಾಯತಿ ಮಾಡಬೇಕಾದ ಕೆಲಸ ನಾವು ಮಾಡಿದ್ದೇವೆ ಮಕ್ಕಳೇ. ಇದು ಬಹಳ ಮುಖ್ಯವಾದ ವಿಷಯ ಮಕ್ಕಳೇ. ಇದು ನಮ್ಮ ಮನೆಯವರ, ನಮ್ಮ ಆಯುಷ್ಯನ್ನು ಹೆಚ್ಚು ಮಾಡುವಂಥದ್ದು, ನಮ್ಮ ಆರೋಗ್ಯವನ್ನು ಒಳ್ಳೆಯದು ಮಾಡುವಂತಹ ಈ ಸ್ವಚ್ಛತೆ ಕಾರ್ಯಕ್ಕೆ ಆದ್ಯತೆ ಕೊಡಬೇಕು. ಯಾಕಂದ್ರೆ ನಾವು ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ಮಾಡಿದರೆ, ವೈಯಕ್ತಿಕ ಸ್ವಚ್ಛತೆ, ಗೃಹ ಸ್ವಚ್ಛತೆ, ಗ್ರಾಮದ ಸಂಪೂರ್ಣ ಸ್ವಚ್ಛತೆ ಮಾಡಿದ್ರೆ ನಮ್ಮ ಮನೆಯವರ ಆಯುಷ್ಯ ಕಡಿಮೆ ಆಗ್ತದೆ, ನಮ್ಮ ಗ್ರಾಮದವರ ಆಯುಷ್ಯ ಕಡಿಮೆ ಆಗ್ತದೆ. ರೋಗ ಬಂದು ನರಳಿ ಸಾಯಬೇಕಾಗ್ತದೆ. ನಾವು ನರಳಿ ಸಾಯಬಾರದಂತಾದ್ರೆ ಸ್ವಚ್ಛತೆ ಮಾಡಬೇಕು. ಇದು ಆಗಬೇಕು ಅಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು ಮಕ್ಕಳೇ, ಹೇಳಿ, ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ಸಾಕು ಮಕ್ಕಳೇ, ಮನಸ್ಸು ಸ್ವಚ್ಛ ಆಗದೆ ನಮ್ಮ ಮನೆ ಸ್ವಚ್ಛ ಮನೆ ಆಗ್ತದೆ, ನಮ್ಮ ಅಂಗಳ ಸ್ವಚ್ಛ ಮನೆ ಅಂಗಳಾಗುತ್ತೆ, ನಮ್ಮ ದಾರಿ ಸ್ವಚ್ಛ ಆಗುತ್ತೆ, ನಮ್ಮ ರಸ್ತೆ ಸ್ವಚ್ಛ ಆಗುತ್ತೆ, ನಮ್ಮ ಚರಂಡಿ ಸ್ವಚ್ಛ ಆಗುತ್ತೆ, ನಮ್ಮ ತೋಡು ಸ್ವಚ್ಛ ಆಗುತ್ತೆ, ಇಡೀ ಗ್ರಾಮ ಸ್ವಚ್ಛ ಆಗುತ್ತೆ. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ, ಸ್ವಚ್ಛತೆಯಲ್ಲಿದೆಯೋ ಅಲ್ಲಿನ ಆರೋಗ್ಯ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿಗೆ ನಡೆಸುತ್ತಾರೆ. ಸಮಾರಂಭದ ಉದ್ಘಾಟಕರು ನಮ್ಮ ಜಮಿಯತುಲ್ ಜಿಲ್ಲಾ ಸಂಸ್ಥೆಯ ಅಧ್ಯಕ್ಷರಾದ ಆತ್ಮೀಯ ಶಾಹುಲ್ ಅಮೀದ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ರಾಜ್ಯ ಗಣ್ಯ ಮಹನೀಯರೇ, ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರೇ, ಜಮಿಯತುಲ್ ಫಲಾದ ಎಲ್ಲ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಜಮಿಯತುಲ್ ಫಲಾ ಸಂಸ್ಥೆಯಿಂದ ಉಳ್ಳಾಲ ತಾಲೂಕು ಮಟ್ಟದಲ್ಲಿ ತಾಲೂಕಿನಾದ್ಯಂತ ಸ್ವಚ್ಛತೆ ಹಾಗೂ ಮಾದಕ ದ್ರವ್ಯ ಮುಕ್ತ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ವರ್ಷ ಪೂರ್ತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಈ ಮುಡಿಪು ನಮ್ಮ ಸರ್ಕಾರಿ ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಇದರ ಅರಿವನ್ನ ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಪದವಿ ಪೂರ್ವ ಕಾಲೇಜಿಗೆ ಹಾಗೂ ತಾರೀಕು 12 ನಡೆದು ನೆಕ್ಸ್ಟ್ ವೀಕ್ ಮಂಗಳವಾರ ಪ್ರಥಮ ದರ್ಜೆ ಕಾಲೇಜಿಗೆ ಇವತ್ತಾದ್ರೆ ಪದವಿ ಪೂರ್ವಕ್ಕೆ ನಾಡಿದ್ದು 12ನೇ ತಾರೀಕು ಮತ್ತು ಹೈಸ್ಕೂಲಿಗೆ ಅವತ್ತು 2 ಸೆಕ್ಷನ್ 10 ಗಂಟೆಯಿಂದ 11:30 ತನಕ PUC ಹಾಗೂ 11:30 1 ಗಂಟೆ ತನಕ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಈ ಮಾಹಿತಿಯನ್ನು ನಾವು ಕೊಡ್ಲಿಕ್ಕಿದ್ದೇವೆ. ಈ ಮಾಹಿತಿ ಇವತ್ತು ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ನಾವು ಇವತ್ತು ಬಹಳ ಆಲೋಚಿಸಬೇಕಾದಂತಹ ಅವಶ್ಯಕತೆ ಇದೆ. ಸಮಾಜದಲ್ಲಿ ಇವತ್ತು ಸ್ವಾಸ್ಥ್ಯ ಬೀಳ್ತಾ ಇದೆ. ಮಾದಕ ದ್ರವ್ಯ ವ್ಯಸನದಿಂದ ಬಳಲ್ತಾ ಇರುವಂತಹ ನಮ್ಮ ಸಹೋದರ ಸಹೋದರಿಯರನ್ನು ನಾವು ಕಾಣ್ತಾ ಇದ್ದೇವೆ. ಮಾಧ್ಯಮಗಳಲ್ಲಿ ಇದರ ಬಗ್ಗೆ ನಾವು ತಿಳುವಳಿಕೆಯನ್ನ ಪಡ್ಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಜಾಗೃತಿಯ ಬಗ್ಗೆ ಕಾರ್ಯಪ್ರವೃತ್ತರಾಗದಿದ್ದರೆ ನಾವು ಈ ಸಾರ್ವಜನಿಕ ಒಂದು ಸೇವೆಯ ಇದ್ದು ಯಾವುದೇ ಪ್ರಯೋಜನ ಇಲ್ಲ. ನಮ್ಮ ಮುಂದಿನ ವಿದ್ಯಾರ್ಥಿಗಳು ಇದರಿಂದ ಮುಕ್ತರಾಗಿ ಒಂದು ಸ್ವಾಸ್ಥ್ಯ ಸಮಾಜವನ್ನ
ನಿರ್ಮಾಣ ಮಾಡಬೇಕು. ಈ ದೇಶಕ್ಕೆ ಮುಂದೆ ನೀವು ನಾಯಕರಾಗಿ ನಿಲ್ಲುವವರು, ಈ ದೇಶಕ್ಕೆ ಮಾರ್ಗದರ್ಶನವನ್ನ ನೀಡುವವರು. ಇವತ್ತು ನಿಮ್ಮ ಸರಿಯಾದ ಹೆಜ್ಜೆ ಮುಂದೆ ಇಟ್ಟರೆ ಮುಂದಿನ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ನಿಮ್ಮಂತ ವಿದ್ಯಾರ್ಥಿಗಳಿಂದ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಈಗಾಗಲೇ ವಿಳಂಬ ಆಗಿದೆ. ಇನ್ನು 1 ಗಂಟೆ ನಮ್ಮ ಲಿಡಿಯಾ ಮೇಡಮ್ ಅವರು ನಿಮಗೆ ಇದರ ಬಗ್ಗೆ ಒಂದು ಬಹಳ ವಿವರವಾದ ಮಾಹಿತಿಯನ್ನ ನಿಮಗೆ ನೀಡಲಿದ್ದಾರೆ. ಅವರಿಗೆ ನಾವು ವೇದಿಕೆಯನ್ನ ಬಿಟ್ಟುಕೊಡ್ಬೇಕಾಗಿದೆ. ಆದ್ದರಿಂದ ನಾನು ಒಂದು ಅಧ್ಯಕ್ಷ ಭಾಷಣ ಮಾಡಿ ಇದರ ಒಂದು ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು, ಅವರ ಅಧ್ಯಾಪಕರಾದ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕಿ ಶೋಭಾಮಣಿ ಮೇಡಮ್ ಅವರು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಎಲ್ಲ ವಿದ್ಯಾರ್ಥಿಗಳು ಬಹಳ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದ ಸಹಕರಿಸಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಈಗ ಕಾರ್ಯಕ್ರಮದ ಮುಂದಿನ ಹಂತ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ. ಇದರ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮಗೆ ಉಪನ್ಯಾಸವನ್ನು ನೀಡುತ್ತಿದ್ದಾರೆ ಶ್ರೀಮತಿ ಲಿಡಿಯವರು. ಅಲ್ಲಿಂದ ಮುಂಚಿತವಾಗಿ ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತವಾದಂತಹ ಧನ್ಯವಾದ ಸಮರ್ಪಣೆಯನ್ನು ನಾವೀಗ ನಡೆಸಲಿಕ್ಕಿದ್ದೇವೆ. ಈ ಧನ್ಯವಾದ ಸಮರ್ಪಣೆಯನ್ನು ನಡೆಸಿಕೊಳ್ಳಬೇಕೆಂದು ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀ ಅಬ್ದುಲ್ ರಹಿಮಾನ್ ಕೋಡಿಕರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. ಜಮಿಯತುಲ್ ಫಲಾಹ್ ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ಇವತ್ತು ಇಲ್ಲಿ ಹಮ್ಮಿಕೊಂಡಂತಹ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಮತ್ತು ಸ್ವಚ್ಛತಾ ಆಂದೋಲನದ ಬಗ್ಗೆ ಜಾಗೃತಿ ಈ ಒಂದು ಅಭಿಯಾನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಜಮಿಯತುಲ್ ಫಲಾಹ್ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಶ್ರೀ ಅಬ್ದುಲ್ ನಾಸಿರ್ KK ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಜಮಿಯತುಲ್ ಫಲಾಹ್ ಇದರ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದಂತಹ ಶಾಹುಲ್ ಹಮೀದ್ KK ಅವರು ನಮ್ಮ ನಿಗಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು, ಈ ಪದವಿ ಪೂರ್ವ ಕಾಲೇಜಿನ ಕಾರ್ಯಾಧ್ಯಕ್ಷರಾದಂತಹ ಚಂದ್ರದಾಸ್ ಕರ್ಕೇಲ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಹೈಸ್ಕೂಲ್ ವಿಭಾಗದ ಕಾರ್ಯಾಧ್ಯಕ್ಷರು ಆತ್ಮೀಯರಾದಂತಹ ಇಬ್ರಾಹಿಂ ನಡುಪದವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪದವಿ ಕಾಲೇಜಿನ ಪ್ರಾಂಶುಪಾಲರು, ನಮ್ಮ ಊರಿನವರು, ನಮ್ಮ ಕಾಲೇಜಿನ ಜನಗಳ ಸ್ನೇಹಿತರಾದಂತಹ ಸತೀಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯರಾದಂಥ ಪರಮೇಶ್ವರಿ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದರ ಪಂಚಾಯತಿನ ಅಧ್ಯಕ್ಷರಾದಂಥ ಉಮ್ಮರ್ ಅವರು ನಮ್ಮ ಸಭಾಪತಿಗಳಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಬೆಂಬಲ ನೀಡಿದಂತಹ ನಮ್ಮ ಸ್ವಚ್ಛತಾ ರಾಯಭಾರಿಗಳಾದಂತಹ ಶ್ರೀನಾಥ್ ಶೆಟ್ಟಿ ಅವರಿಗೂ ಹಾಗೂ ಅವರೊಂದಿಗೆ ಅವರ ಸಂಯೋಜಕರಾದ ಕೃಷ್ಣಮೂಲ್ಯರವರಿಗೂ ಧನ್ಯವಾದಗಳನ್ನು ಹೇಳಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡುವಂತಹ ಲಿಡಿಯಾ ಮೇಡಮ್ ರವರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ಜಮಿಯತುಲ್ ಫಲಾಹ್ನ ಆಡಳಿತಾಧಿಕಾರಿಗಳು ನಮ್ಮ ಸಭಾವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಈ ಒಂದು ಕಾಲೇಜಿನ ದೈಹಿಕ ಶಿಕ್ಷಕರಾದಂತಹ ರೈಮಾನ್ ಅವರು ನಮ್ಮ ಸಭಾವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಪತ್ರಕರ್ತರಾದಂತಹ ಅನ್ಸಾರ್ ಇನೋಳಿ ಅವರು ನಮ್ಮ ಸಭಾವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅವರಿಗೆ ಧನ್ಯವಾದವನ್ನು ಹೇಳಿಕೊಂಡು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಸಂಯೋಜನೆ ಮಾಡುವಾಗ ನಮಗೆ ತುಂಬ ಹೃದಯದಿಂದ ಸಹಕಾರ ನೀಡಿದಂತಹ ನಮ್ಮ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯವರಿಗೂ, ಪ್ರಾಂಶುಪಾಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮತ್ತು ನಿರೂಪಣೆ ಮಾಡುತ್ತಿರುವಂತಹ ನಮ್ಮ NSS ಘಟಕದ ಸಂಯೋಜಕಿ ಶ್ರೀಮತಿ ಶೋಭಾ ಮೇಡಮ್ ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಸೇವಕರಾಗಿ ಭಾಗವಹಿಸಿದಂತಹ ನಮ್ಮ NSS ಘಟಕದ ಎಲ್ಲ ವಿದ್ಯಾರ್ಥಿನಿಯರಿಗೂ ನಾನು
ನಮ್ಮ ಜಂಟಿ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳಿಕೊಂಡು ಮುಂದಿನ ಕಾರ್ಯಕ್ರಮ ಬಹಳ ಉಪಯುಕ್ತವಾದ ಒಂದು ಕಾರ್ಯಕ್ರಮ ನಿಮಗೆ ನಡೆಸಿಕೊಡುತ್ತಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಬಹಳ ಆಸಕ್ತಿಯಿಂದ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ ಜಮಿಯತುಲ್ ಫಲಾಹದ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರಿಗೂ ಈ ಊರಿನ ಎಲ್ಲ ಜನರಿಗೂ ಕಾಲೇಜಿನ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅವರನ್ನು ಧನ್ಯವಾದ ಹೇಳಿಕೊಂಡು ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕೆಲವು ನಿದರ್ಶನಗಳ ಮುಖಾಂತರ ನಿಮಗೆ ಅದನ್ನು ನಾನು ತಿಳಿಸಿ ಹೇಳ್ತೇನೆ. ಸೊ ಯಾಕೆ ಬಲಿಬಿಡ್ತಾರೆ ಹೇಳಿದ್ರೆ 70% ಯುವಜನ ನೀಡುವಾಗ ನಮ್ಮ ಭಾರತ ದೇಶ ಅತ್ಯಂತ ಶಕ್ತಿಯುತ ದೇಶ ಅಲ್ವಾ? ಒಂದು ವೇಳೆ ಈ ಯುವಜನಾಂಗಕ್ಕೆ ಈ ಮಾದಕ ವ್ಯಸನಗಳನ್ನು ಕೊಟ್ರೆ ನಾವು ಯುವಜನಾಂಗ ಭಾರಿ ಬೇಗ ಅದಕ್ಕೆ ಆಕರ್ಷಣೆಗೆ ಒಳಗಾಗ್ತೇವೆ. ಒಂದು ವೇಳೆ ನಮ್ಮ ಯುವ ಜನಾಂಗ ಈ ಮಾದಕ ವ್ಯಸನಕ್ಕೆ ಬಲಿಬಿಟ್ರೆ ನಮ್ಮ ಭಾರತ ದೇಶಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ ಬೇರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕಂತ ಇಲ್ಲ. ದಯವಿಟ್ಟು ಆಲೋಚನೆ ಮಾಡಿಕೊಳ್ಳಿ. ಒಂದು ಮನೆಯಲ್ಲಿ ಒಂದು ಮಾದಕ ವ್ಯಸನೆಯ ಉದ್ಭವ ನಿಮ್ಮ ಇಡೀ ಮನೆಯನ್ನ ನಾಶ ಮಾಡ್ತದೆ. ಅದನ್ನು ಹೇಳ್ತೇನೆ ನಾನು ಹೇಗೆ ನಾಶ ಮಾಡ್ತದೆ ಅಂತೇಳಿ ನಾನು ನಿಮಗೆ ಈ ಸ್ಕ್ರೀನಲ್ಲಿ ತೋರಿಸ್ತೇನೆ ಕೂಡ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಮಾಹಿತಿಯನ್ನ ಉತ್ತಮ ರೀತಿಯಲ್ಲಿ ಕೇಳಿಕೊಳ್ಳಿ. ಆಗ ಶೀನಾ ಶೆಟ್ಟಿ ಮತ್ತು ಕೃಷ್ಣ ಶೆಟ್ಟಿ ಸರ್ ಹೇಳಿದ್ರು, ನನಗೆ ಕೂಡ ಸೀನಿಯರ್ಸ್ ಅವರು. ಅವರ ಹೆಸರು ಆವಾಗದಿಂದ ನಮ್ಮ ಕಿವಿಗಳಲ್ಲಿ ಈಗಲೂ ಅದು ಕೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಏನು ವಿದ್ಯಾಭ್ಯಾಸ ಪಡೆದುಕೊಂಡಿದ್ದಾರೆ ಅವರಿಗೋಸ್ಕರ ಮಾತ್ರವಲ್ಲ, ಇಡೀ ಸಮಾಜಕ್ಕೋಸ್ಕರ
ನಾವು ಇದನ್ನೆಲ್ಲ ಮಾಹಿತಿ ಕಾರ್ಯಕ್ರಮಗಳನ್ನ ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಭಾನುವಾರ ದಿವಸ. ಅಲ್ಲಿ ಯಾರು ಮಾದಕ ವ್ಯಸನಗಳನ್ನ ಸೇಲ್ ಮಾಡ್ತಾರೆ, ಯಾರು ಮಾದಕ ವ್ಯಸನಗಳನ್ನ ತಕ್ಕೊಳ್ಳುವಾಗ ಅವರು ಪೊಲೀಸರು ಹಿಡಿತಾರೆ, ಅಂತವರಿಗೋಸ್ಕರ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಗಳನ್ನ ಹಾಕ್ತೇವೆ. ಆ ಕೌನ್ಸಿಲಿಂಗ್ ಸೆಷನ್ ಮುಖಾಂತರ ಅವರಿಗೆ ಆಗುವ ಎಫ್ಐಆರ್ ಅನ್ನು ಅವರು ಕಡಿಮೆ ಮಾಡ್ತಾರೆ. ಸೊ ನಾನು ಒಂದು ದಿವಸ ಪೊಲೀಸ್ ಸ್ಟೇಷನ್ಗೆ ಹೋದೆ. ನನಗೆ 18 ವರ್ಷದಿಂದ 28 ವರ್ಷದ ಒಳಗಿನವರು 15 ಮಂದಿ ಯುವಕರನ್ನ ಕೊಟ್ಟು ಕೌನ್ಸಿಲಿಂಗ್ ಮಾಡುವಾಗ ಅದರಲ್ಲಿ 4 ಮಂದಿ ಸ್ಟೂಡೆಂಟ್ಸ್, 4th ಸೆಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ನಾನು ಕೇಳಿದೆ ಏನಾಯ್ತಪ್ಪ ನಿಮಗೆ? ಅದಕ್ಕೆ ಅವರು ಹೇಳ್ತಾರೆ, ಮೇಡಮ್ ವೀಕೆಂಡ್ ಅಂತ ಹೇಳಿ ನಾವು 4 ಮಂದಿ ಕೂಡ ಮಣಿಪಾಲಕ್ಕೆ ಹೋದೆವು ಪಂಪಿಗೆ ಗಮ್ಮತ್ತು ಮಾಡಲಿಕ್ಕೆ. ಅಲ್ಲಿಗೆ ಹೋದವರು ಗಮ್ಮತ್ತು ಮಾಡಿ ಡ್ಯಾನ್ಸ್ ಮಾಡಿ ವಾಪಸ್ ಬರ್ಬೋದಿತ್ತು. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಇಲ್ಲದ ಅಪರಿಚಿತ ಇವರಿಗೆ ಗಾಂಜಾವನ್ನು ಆಫರ್ ಮಾಡಿದ. ಇವರು ಬೇಡ ಅಂತ ಹೇಳಿದ್ರು, ಆದರೂ ಕೂಡ ಅವರು ಒತ್ತಾಯ ಮಾಡಿದ, ಇವರು ತಕ್ಕೊಂಡ. ನಾನು ಹೇಳಿದೆ, ನಿಮಗೆ ಮನೆಯಲ್ಲಿ ಹೇಳಿಲ್ವಾ ಅಪರಿಚಿತರೊಟ್ಟಿಗೆ ಹೋಗ್ಬೇಡಿ, ಅಪರಿಚಿತರು ಕೊಟ್ಟದನ್ನ ತಕ್ಕೊಳ್ಬೇಡಿ, ಅವರ ಸಹವಾಸ ಹೇಳಿದ್ದಾರೆ ಮೇಡಮ್. ಆದ್ರೂ ಕೂಡ ಅವರು ಒತ್ತಾಯ ಮಾಡುವಾಗ ನಮಗೆ ಬೇಡ ಅಂತ ಹೇಳಲಿಕ್ಕೆ ಆಗಲಿಲ್ಲ, ನಾವು ತಕ್ಕೊಂಡೆವು ಮೇಡಮ್. ಏನಂತ ಹೇಳಿ ತಕ್ಕೊಂಡೆವು ಅಂತ ಹೇಳಿದ್ರೆ, ಅಪ್ಪನಿಗೂ ಗೊತ್ತಾಗಲ್ಲ, ಅಮ್ಮನಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ನಾವು ದೂರ ಇದ್ದೇವೆ, ಮಣಿಪಾಲದಲ್ಲಿದ್ದೇವೆ, ಪಕ್ಕಲ್ಲಿದ್ದೇವೆ. ಇವತ್ತು ತಕ್ಕೊಳ್ತೇವೆ, ಇವತ್ತು ತಕ್ಕೊಂಡ್ರೆ ನಾಳೆ ಯಾರಿಗೂ ಗೊತ್ತಾಗಲ್ಲ, ನಾವು ಸಿಕ್ಕಿ ಹಾಕಿಕೊಳ್ಳಲ್ಲ. ಅವರು ಹೇಳಿದ ಮಾತುಗಳನ್ನ ತಕ್ಕೊಂಡ್ರು, ಗಮ್ಮತ್ ಮಾಡಿದ್ರು, ವೀಕೆಂಡ್ ಆಯ್ತು, ಬಂದ್ರು. ವಾಪಸ್ ಬಂದ್ಮೇಲೆ ಒಂದು ವಾರದ ನಂತರ ಅವರು 4 ಮಂದಿ ಸ್ಟೂಡೆಂಟ್ಸ್ ಕೂಡ 2 ಬೈಕ್ಗಳನ್ನ ತಕ್ಕೊಂಡು ಹೆಲ್ಮೆಟ್ ಹಾಕದೆ ಊಟದಲ್ಲಿ ಹೊರಗಡೆ ಹೋದ್ರು. ಇಲ್ಲೆಲ್ಲ ಗೊತ್ತಿಲ್ಲ ಹೆಲ್ಮೆಟ್ ಹಾಕದಿದ್ರೆ ಏನ್ ಮಾಡ್ತಾರೆ. ಮಂಗಳೂರಲ್ಲಿ ಹೆಲ್ಮೆಟ್ ಹಾಕದಿದ್ರೆ ಅವರು ನಿಲ್ಲಿಸ್ತಾರೆ, ಕೇಸ್ ಮಾಡ್ತಾರೆ, ಅಥವಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈ 4 ಮಂದಿಯನ್ನ ನಿಲ್ಲಿಸಿದ್ರು, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಅವರನ್ನು ಹಿಡಿದದ್ದು ಕೇವಲ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ವಿಷಯಕ್ಕೆ ಮಾತ್ರ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಮಾತಾಡಿ ಎಲ್ಲ ಆಗುವಾಗ ಎಸ್ಐ ಬಂದು ಇವರಿಗೆ ಡ್ರಗ್ ಟೆಸ್ಟ್ ಮಾಡಿ ಅಂತ ಹೇಳಿ ಡ್ರಗ್ ಟೆಸ್ಟ್ ಮಾಡುವಾಗ 4 ಮಂದಿ ಸ್ಟೂಡೆಂಟ್ಸ್ ಕೂಡ ಪಾಸಿಟಿವ್. ಆಲೋಚನೆ ಮಾಡಿ, ಅವರು ತಕ್ಕೊಂಡು 1 ವಾರ ಆಗಿತ್ತು. ಅವರು ಆಲೋಚನೆ ಮಾಡಿದ್ದು, ಇವತ್ತು ನಾವು ಗಾಂಜಾ ಸೇರಿಸಿದ್ರೆ ನಾಳೆ ಯಾರಿಗೂ ಗೊತ್ತಾಗಲ್ಲ, ಅದು ನಮ್ಮ ದೇಹದಿಂದ ಹೋಗ್ತದೆ. ಮಕ್ಕಳೇ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಾವು ಅಮಲು ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ಅದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ವಾರ ಅಲ್ಲ, 90 ದಿವಸ, 90 ಡೇಸ್, 3 months ನಮ್ಮ ದೇಹದಲ್ಲಿ ಇರ್ತದೆ. ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, ಹೇರ್ ಲೈನರ್ ಟೆಸ್ಟ್ ಅಲ್ಲಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ನೀವು ಯಾವತ್ತು ನಾನು ಇವತ್ತು ತಗೊಳ್ತೇನೆ, ನಾಳೆ ಯಾರಿಗೂ ಗೊತ್ತಾಗಲ್ಲ, ನಾನು ಸಿಕ್ಕಿ ಹಾಕೊಳ್ಳಲ್ಲ ಅಂತೇಳಿ ಹೇಳಿಕೊಳ್ಬೇಡಿ. ಆ ಮಕ್ಕಳದ್ದು 4 ಮಂದಿ ಸ್ಟೂಡೆಂಟ್ಸ್ ಕೂಡ ಇಷ್ಟೇ ಹೇಳಿದ್ರು ನನ್ನ ಹತ್ರ, ಮೇಡಮ್ ನಮ್ಮನ್ನು ಅಪ್ಪ ಅಮ್ಮ ಕಲೀಲಿಕ್ಕೆ ಅಂತೇಳಿ ಕಲಿಸಿದ್ರು. ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ನಾವು ಹೀಗೆ ಆಗಿದ್ದೇವೆ, ನಾವು ಸ್ಟೇಷನ್ ಅಲ್ಲಿ ಇದ್ದೇವೆ, ನಮ್ಮ ಮೇಲೆ ಎಫ್ಐಆರ್ ಆಗಿದೆ ಅಂತ. ಮೇಡಮ್ ಹೇಗಾದ್ರೂ ಮಾಡಿ ನಮ್ಮ ಮೇಲೆ ಎಫ್ಐಆರ್ ತೆಗೆಯಿರಿ ಮೇಡಮ್, ನಮ್ಮ ಭವಿಷ್ಯನೇ ಹೋಯಿತು. ಸ್ಟೂಡೆಂಟ್ಸ್ ಗೊತ್ತಲ್ಲ ನಿಮಗೆ ಎಫ್ಐಆರ್ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಎಫ್ಐಆರ್ ಆದ್ರೆ ಆ ವ್ಯಕ್ತಿಯ ಮೇಲೆ ಕೇಸ್ ದಾಖಲಾಗ್ತದೆ. ಅವನಿಗೆ ಯಾವುದೇ ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗ್ಲಿಕ್ಕಾಗಲ್ಲ, ಒಳ್ಳೆ ಕಂಪನಿ ಆಗಲಿ, ಗವರ್ಮೆಂಟ್ ಜಾಬ್ ಆಗಲಿ, ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಪೊಲೀಸ್ ಕ್ಲಿಯರೆನ್ಸ್ ಕೇಳ್ತಾರೆ. ಯಾವುದೇ ಒಂದು ವಿದೇಶಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಪಾಸ್ಪೋರ್ಟ್ ಕ್ಲಿಯರೆನ್ಸ್ ಸಿಗಲ್ಲ. ಆಲೋಚನೆ ಮಾಡಿ, ನಮಗೆ ಹೇಳುವಾಗ ನನಗೆ ಬರ್ತದೆ, ಆದ್ರೆ ಈ ಮಕ್ಕಳ ಅಳು ನೋಡಿ ನಾನು ಹೇಳಿದೆ, ನಾನು ಎಸ್ಐ ಹತ್ರ ಮಾತಾಡ್ತೀನಿ. ಇವತ್ತಿಗೂ ಕೂಡ ಅವರ
ಅವನು ಹೇಳಿದ, ಮೇಡಮ್ ನಾವು ಏನು ಮಾಡಲಿಲ್ಲ ಮೇಡಮ್, ನಾವು ಡ್ರಿಂಕ್ಸ್ ಮಾಡಿದ್ದು ಮತ್ತು ಸಿಗರೇಟ್ ಸೇರಿದ್ದು ಮಾತ್ರ. ಆದ್ರೆ ನಾನು ಮನೆಯಿಂದ ಬರುವಾಗ ಒಬ್ಬಳಿಗೆ ತಂದ ಒಂದು ಬಾಂಗ್ ಇತ್ತು, ಅದನ್ನು ತಿಂದುಕೊಂಡು ಬಂದಿದ್ದೆ. ಅವನು ಹೇಳ್ತಾನೆ, ಪೇರೆಂಟ್ಸ್ ಬರ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗೆ, ತೊಂದರೆ ಆಗ್ತದೆ. 5 ಮಂದಿಯ ಪೇರೆಂಟ್ಸ್ ಅನ್ನು ಕೂಡ ನಾನು ನೋಡಿದ್ದೆ ಸ್ಟೇಷನ್ ಅಲ್ಲಿ. ಆ ಪೇರೆಂಟ್ಸ್ ತಲೆ ಕೆಳಗೆ ಹಾಕಿದ್ರು. ಯಾಕಂತ ಹೇಳಿದ್ರೆ ಅವರ ಮಕ್ಕಳನ್ನ ಕಳಿಸಿದ್ದು ವಿದ್ಯಾಭ್ಯಾಸಕ್ಕೋಸ್ಕರ, ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ಲಿಕ್ಕೆಲ್ಲ. ಆ 5 ಮಂದಿಗೆ ಕೂಡ ಪೆಟ್ಟಿ ಕೇಸ್ ಬಿತ್ತು, ಒಬ್ಬನಿಗೆ FIR ಆಯ್ತು. ಆಲೋಚನೆ ಮಾಡಿ ನಮ್ಮ ಸಿಚುವೇಶನ್ ಎಲ್ಲಿಗೆ ಹೋಗಿ ಬರ್ತದೆ. 3ನೇದು ಇರುವಂತದ್ದು ನಮಗೆ ಪಿಯರ್ ಪ್ರೆಷರ್. ನಾವೇನೇ ಹೇಳ್ತೇವೆ, ನಮ್ಮ ಗೆಳೆಯರ ಒತ್ತಡ. ಇದು ಜಾಸ್ತಿ ನಮ್ಮ ಕಾಲೇಜ್ ಟೈಮ್ ಅಲ್ಲಿ, ಶಾಲೆ ಟೈಮ್ ಅಲ್ಲಿ ನಾವು ಇದು ಒಂದು ಹಂತಕ್ಕೆ ಬರುವಾಗ ಇದು ನಡೀತಾ ಇರ್ತದೆ. ನಮ್ಮ ಒಟ್ಟಿಗೆ ಇರುವವನು ಒಬ್ಬನಿಗೆ ಯಾರೋ ಸಿಗರೇಟ್ ಸೇರ್ತಾನ, ಬಿಯರ್ ಕುಡಿತಾನ, ಅಥವಾ ಹುಲಿ ತಿಂತಾನ, ತಂಬಾಕು ತಿಂತಾನ, ಇದೆಲ್ಲ ಇರುವಾಗ ಅವರು ಏನ್ ಹೇಳ್ತಾರೆ, ನೋಡಪ್ಪ ನೀನೊಂದು ತಂಬೇಳಿ, ನೀನೊಂದು ಗ್ಲಾಸ್ ಬಿಯರ್ ಕೊಡಿ, ನೀನೊಂದು ತಂಬಾಕನ್ನ ಬಾಯಲ್ಲಿ ಹಾಕಿ. ನಾವೇನ್ ಹೇಳ್ತೇವೆ, ಬೇಡಪ್ಪ ನನ್ನ ಅಮ್ಮ ಜೋರು ಮಾಡ್ತಾರೆ, ಅಲ್ಲ ನನ್ನ ಅಪ್ಪ ಜೋರು ಮಾಡ್ತಾರೆ. ಅಷ್ಟಕ್ಕೆ ಸುಮ್ಮನೆ ಇರುವುದಿಲ್ಲ. 2 ದಿವಸ ಇದು ಮಾತ್ರ ನಡೀತಾರೆ. 3ನೇ ದಿವಸ ಏನ್ ಮಾಡ್ತಾರೆ, ಇವನು ಬೇಡ ಅಥವಾ ಇವಳು ಬೇಡ ನಮ್ಮ ಫ್ರೆಂಡ್ ಸರ್ಕಲ್ಗೆ. ಅವಳು ಸಿಗರೇಟ್ ಸೇದಲ್ಲ ಅಂತ ಹೇಳ್ತಾರೆ, ಬಿಯರ್ ಕುಡಿಯಲ್ಲ ಅಂತ ಹೇಳ್ತಾರೆ, ಅಥವಾ ತಂಬಾಕು ತಿನ್ನಲ್ಲ ಅಂತ ಹೇಳ್ತಾರೆ. ನಮಗೆ ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿದ್ದೆ ನಮ್ಮ ಅಪ್ಪ ಅಮ್ಮನ ಮರೆತು ಬಿಟ್ಟೇವೆ. ಅಪ್ಪ ಅಮ್ಮನ ಕೂಡ ಮರೆತು ಬಿಡ್ತೇವೆ, ಆದ್ರೆ ಫ್ರೆಂಡ್ ಸರ್ಕಲ್ ಅನ್ನ ನಮಗೆ ಬಿಟ್ಟಿಗೆ ಬೇಡ. ಅವ್ರು ಹೇಳಿದಾಗ ನಾವು ಸಿಗರೇಟ್ ಸೇರ್ತೇವೆ, ತಂಬಾಕು ತಿಂತೇವೆ ಅಥವಾ ಬಿಯರ್ ಕುಡಿತೇವೆ. ಇದು ಆಗುವಂಥದ್ದು ಪಿಯರ್ ಪ್ರೆಷರ್ ಅಂತ ಹೇಳುವಾಗ. ಎಷ್ಟೋ ಮಂದಿ ವ್ಯಕ್ತಿಗಳು ಈ ಪಿಯರ್ ಪ್ರೆಷರ್ಗೋಸ್ಕರ ತಮ್ಮ ಬದುಕನ್ನೇ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಆಲೋಚನೆ ಮಾಡಿ, ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಾಗ ನಮಗೆ ಇಲ್ಲ ಅಂತೇಳಿ, ನಾನು ಬರಲ್ಲ, ನಾನು ಸಿಗರೇಟ್ ಸೇದಲ್ಲ, ನಾನು ಅಮಲ್ ಪದಾರ್ಥ ತಗೊಳ್ಳಲ್ಲ ಅಂತೇಳಿ ಒಂದು ಭಾವನೆ ನಮ್ಮಲ್ಲಿ ಬರಬೇಕಾಗುತ್ತೆ. 3ನೇದು, ಕೊನೆಯದಾಗಿ 4ನೇದು, ಟು ಗೆಟ್ ಅವೇ ಫ್ರಮ್. ಏನೋ ಸಮಸ್ಯೆ ಬಂತು, ಏನೋ ತೊಂದರೆ ಬಂತು. ಇವತ್ತಿನ ಮಕ್ಕಳಿಗೆ ಸ್ಟ್ರೆಸ್ ತಗೊಳ್ಳಿಕ್ಕೆ ಗೊತ್ತಿಲ್ಲಪ್ಪ, ಗೊತ್ತುಂಟಾ? ಒತ್ತಡ ತಗೊಳ್ಳಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಶಾಲೆಯಲ್ಲಿ ಏನಾದ್ರೂ ಹೇಳಿದ್ರು, ಮನೆಯಲ್ಲಿ ಏನಾದ್ರೂ ಹೇಳಿದ್ರು, ಅಥವಾ ಏನೋ ಸಮಸ್ಯೆ ಇತ್ತು, ಟ್ರೀಟ್ಮೆಂಟ್ ಮಾಡೋದು ಒಂದೇ ಡ್ರಗ್ಸ್ ಅಥವಾ ಆತ್ಮಹತ್ಯೆ. 2 ಆಪ್ಷನ್ಗಳನ್ನು ನಾವು ಕಂಡುಕೊಳ್ಳುವುದು. ಅದಕ್ಕೋಸ್ಕರ ನಾವು ಇದರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ, ಇದರ ಬಗ್ಗೆ ತಿಳಿದುಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ. ನಮ್ಮಲ್ಲಿ ಒಬ್ಬ ಹುಡುಗ ಇದ್ದಾನೆ, ಎಷ್ಟು ಪ್ರಾಯ ಗೊತ್ತಿದೆ, 21 ವರ್ಷ. ಬೇಜಾರಾಗ್ತದೆ ನೋಡುವಾಗ. ಅವನು ಬಂದು ಹೇಳ್ತಾನೆ, ಮೇಡಮ್ ನನ್ನನ್ನು ಬಿಟ್ಟು ಬಿಡಿ ಮೇಡಮ್, ನನ್ನನ್ನು ಕಳಿಸಿ ಮೇಡಮ್. ಅವನ ಮೇಲೆ ಕೇಸ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಅವನು ಮಾಡಿದ ಅವಾಂತರ ಅಷ್ಟಿಷ್ಟ. ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಹೇಳಿದ್ರಂತೆ, ಅಮ್ಮ ಇವನನ್ನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತೀಯಮ್ಮ, ಇವನನ್ನ ಮನೆಗೆ ಕರ್ಕೊಂಡು ಹೋಗಿ ಇವನು ಊಟ ಮಾಡುವ ಅನ್ನದಲ್ಲಿ ವಿಷ ಹಾಕಿ ಕೊಡಿ, ಸತ್ತು ಹೋಗ್ಲಿ ಅವನಂತೆ. ಇವನನ್ನ ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಮಲು ವ್ಯಸನಿ, ಗಾಂಜಾಡಿ, MDMA. ಅವನು ಮಾಡುವಂತ ಅವಾಂತರಗಳು ಅಷ್ಟಿಷ್ಟಲ್ಲ. ಇಡೀ ಮನೆಯನ್ನು ಒಡೆದಾಕಿದ್ದಾನೆ, ಅಮ್ಮನಿಗೆ ಹೊಡೆದಿದ್ದಾನೆ, ಗ್ಲಾಸ್ಗಳನ್ನು ಒಡೆದಾಕಿದ್ದಾನೆ, ಬಸ್ ಒಡೆದಾಕಿದ್ದಾನೆ, ಗಾಡಿಗಳನ್ನು ಒಡೆದಾಕಿದ್ದಾನೆ. ಏನು ಮಾಡ್ತಾನೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ತಂದೆ ತಾಯಿ ನನಗೆ ಫೋನ್ ಮಾಡಿದ್ರು ಸ್ವಲ್ಪ ದಿವಸಗಳ ಒಂದು ತಿಂಗಳ ಹಿಂದೆ. ಫೋನ್ ಮಾಡಿ ಅಪ್ಪ ಹೇಳಿಕ್ಕೆ ಶುರು ಮಾಡಿದ್ರು, ಮೇಡಮ್ ಏನ್ ಮಾಡುದು ಮೇಡಮ್, ನಮ್ಮ ಮಗನಿಗೆ ತುಂಬಾ ಕುಡಿತಾನೆ, ಗಾಂಜಾ ಬೇರೆ ಸೇರ್ತಾ ಇದ್ದಾನೆ, ಹೇಳಿದ್ದು ಒಂದು ಕೂಡ ಕೇಳುದಿಲ್ಲ, ಹೇಳುದು ಫ್ರೆಂಡ್ಸ್ ಒಟ್ಟಿಗೆ ಹೋಗುದು, ನಾವು ಏನಾದ್ರೂ ಮಾತಾಡ್ಲಿಕ್ಕೆ ಹೋದ್ರೆ ನಮಗೆ ಹೊಡೆಯಲಿಕ್ಕೆ ಬರ್ತಾನೆ. ಅಷ್ಟಾಗುವಾಗ ಅಮ್ಮ ಓಡಿ ಬಂದು ಹೇಳಿದ್ರು, ಮೇಡಮ್ ಏನು ಮಾಡುದು ಮೇಡಮ್, ಯಾವ ರೀತಿ ಇವನಿಗೆ ಸಹಾಯ ಮಾಡುದು, ಎಲ್ಲ ಕಡೆ ನಾವು ಕರೆದುಕೊಂಡು ಹೋಗಿ ಆಯ್ತು. ಕೊನೆಗೆ ನಮ್ಮ ಹತ್ರ ಉಳಿದಿರೋದು 2 ಆಪ್ಷನ್. ಒಂದೇ ನಾವು ಆತ್ಮಹತ್ಯೆ ಮಾಡಿಕೊಳ್ಬೇಕು, ಅಥವಾ ಇವನನ್ನು ಏನಾದ್ರೂ ಹಾಕಿ ಕೊಂದು ಹಾಕ್ಬೇಕು. ನೋಡಿ ತಂದೆ ತಾಯಿಯ ಅಹವಾಲುಗಳು ಹೇಗೆ ಇರ್ತದೆ. ನಾನು ಯಾಕೆ